ನಮಸ್ತೆ ವೀಕ್ಷಕರೇ, ಮಾನವೀಯ ಮೌಲ್ಯಗಳು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಪ್ರಿಯ ವೀಕ್ಷಕರೇ, ಕೆಲವೊಮ್ಮೆ ಜೀವನದಲ್ಲಿ ಸಮಾಜಕ್ಕೆ ನಾವು ಏನು ಕೊಡ್ತೇವೆ ಅನ್ನುವಂತಹದ್ದು ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಇದರಲ್ಲಿ ಬಹುಮುಖ್ಯವಾದದ್ದು ಮಾನವೀಯ ಮೌಲ್ಯಗಳು. ಸಮಾಜದ ನಿರ್ಮಾಣದಲ್ಲಿ ಈ ಮಾನವೀಯ ಮೌಲ್ಯಗಳು ಅತಿ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಇದೇ ಈ ಹೊತ್ತಿನ ವಿಶೇಷ ಮಾನವೀಯ ಮೌಲ್ಯಗಳು. ನಾನು ಆದಿತ್ಯ. ವೀಕ್ಷಕರೇ, ಈಗಾಗಲೇ ನಾನು ಮಾತಾಡ್ತಿದ್ದೆ ಮಾನವೀಯ ಮೌಲ್ಯಗಳ ಬಗ್ಗೆ. ಪ್ರವಾದಿ ಮೊಹಮ್ಮದ್ ಅನ್ನುವ ಹೆಸರು ಈ ಒಂದು ಸಾಧನೆಯಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಮನುಷ್ಯ ಕುಲ, ಮಾನವ ಕುಲಂ ಅನ್ನುವಂಥದ್ದು ಎಲ್ಲ ಜಾತಿಗಳಿಗಿಂತಲೂ ಶ್ರೇಷ್ಠ, ಎಲ್ಲ ಧರ್ಮಗಳಿಗಿಂತಲೂ ಶ್ರೇಷ್ಠ, ನಾವೆಲ್ಲ ಒಂದೇ ಅನ್ನುವಂಥ ಅರ್ಥ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅರಿತುಕೊಳ್ಳಬೇಕಾದ ಸತ್ಯ ಅನ್ನುವ ಒಂದು ಸಂದೇಶವನ್ನು ನೀಡಿದವರು ಪ್ರವಾದಿ ಮೊಹಮ್ಮದ್ ಅವರು. ಹಾಗೆಯೇ ಇವರ ಮಾರ್ಗದರ್ಶಕವಾದ ಪುಸ್ತಕಗಳಾಗಿರ್ಬೋದು, ವಸ್ತು ಪ್ರದರ್ಶನಗಳಾಗಿರ್ಬೋದು ಈ ಹಿಂದೆ ನವೆಂಬರ್ 16ರಿಂದ ನಮ್ಮ ಉಡುಪಿಯ ಜಾಮಿಯಾ ಮಸೀದಿಯ ಬಳಿ ನಡೆದಿತ್ತು. ಬಹಳ ಉತ್ತಮ ಪ್ರತಿಕ್ರಿಯೆಯೂ ಕೂಡ ಇದಕ್ಕೆ ವ್ಯಕ್ತವಾಗಿತ್ತು. ಇದರ ಕುರಿತಾದ ಒಂದು ವರದಿ ಇಲ್ಲಿದೆ. ಪ್ರವಾದಿ ಮೊಹಮ್ಮದ್ರ ಮನುಕುಲದ ಶ್ರೇಷ್ಠ ಮಾರ್ಗದರ್ಶಕ ಅಭಿಯಾನದ ಪ್ರಯುಕ್ತ ಮಾನವ ಮೌಲ್ಯ ಗುರು ಎಂಬ ವಸ್ತು ಪ್ರದರ್ಶನ ಮತ್ತು ಪುಸ್ತಕ ಪ್ರದರ್ಶನ ಮಾರಾಟ ಉಡುಪಿಯಲ್ಲಿ ನಡೆಯಿತು. ಉಡುಪಿ ಜಾಮಿಯಾ ಮಸೀದಿ ಬಳಿ ಬೃಹತ್ ವಸ್ತು ಪ್ರದರ್ಶನ 15 ದಿನಗಳ ಕಾಲ ಪ್ರವಾದಿ ಮಹಮ್ಮದ್ ಜೀವಿತಾವಧಿಯಲ್ಲಿ ಮನುಕುಲಕ್ಕೆ ನೀಡಿದ ಸಂದೇಶವನ್ನ ಸಾರುವ ಮತ್ತು ಮನುಕುಲದ ಉದ್ಧಾರಕ್ಕಾಗಿ ಕುರಾನ್ನ ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ನಡೆಯಲಿದೆ. ಪ್ರದರ್ಶನವನ್ನ ಹೊಸ್ಮಾರು ಮಠದ ವಿಖ್ಯಾತಾನಂದ ಸ್ವಾಮೀಜಿ ಉದ್ಘಾಟಿಸಿ, ಎಲ್ಲಾ ಧರ್ಮಕ್ಕಿಂತ ಮಾನವ ಧರ್ಮ ಶ್ರೇಷ್ಠವಾದುದು. ನಮ್ಮೊಳಗೆ ಸಹೋದರತೆ, ಶಾಂತಿಯನ್ನ ಕಾಯ್ದುಕೊಳ್ಳಬೇಕಾಗಿದೆ. ನಮ್ಮ ಧರ್ಮದ ಆಚಾರ ವಿಚಾರ ನಮ್ಮ ಮನದೊಳಗೆ ಮತ್ತು ನಮ್ಮ ಮನೆಯೊಳಗೆ ಇರಲಿ. ಇತರ ಧರ್ಮೀಯರನ್ನ ಸಹೋದರತೆಯಿಂದ ಕಾಣುವುದು ಮಾನವ ಧರ್ಮ. ಇದನ್ನೇ ಪ್ರವಾದಿ ಮಹಮ್ಮದ್ರು ಬೋಧಿಸಿದ್ರು ಎಂದು ಅಭಿಪ್ರಾಯಪಟ್ಟರು. ಹುಟ್ಟುವಾಗ ತಾನು ಯಾವ ಜಾತಿ, ಯಾವ ಧರ್ಮ, ಯಾವ ಪರಂಪರೆ ಅಂತ ಅವನಿಗೆ ಗೊತ್ತಿರೋದಿಲ್ಲ. ತಾನು ಬೆಳೆದು ಸಂಸ್ಕಾರಕ ಅಂದರೆ ಮತ್ತೊಬ್ಬರ ಒಟ್ಟಿಗೆ ಸೇರಿಕೊಂಡಾಗ ಒಳಿತು ಕೆಡುಕುಗಳ ಅನುಭವ ಅಲ್ಲ, ಅದರ ಅರಿವು ಅವನಲ್ಲಿ ಮೂಡುತ್ತದೆ. ಕೆಲವೊಮ್ಮೆ ಕೆಡುಕನ್ನು ಒಳಿತನ್ನು ಕೆಡುಕು ಅಂತ ಭಾವಿಸಿಕೊಂಡು ಮನುಷ್ಯ ಬೆಳೀತಾ ಹೋಗ್ತಾನೆ. ಆಗ ಅವ ಒಬ್ಬ ದುಷ್ಟನಾಗಿ ಬೆಳೆಯುತ್ತಾನೆ. ವಿಶಾಲವಾದ ಪ್ರದರ್ಶನಿಯಲ್ಲಿ ಪ್ರವಾದಿ ಮೊಹಮ್ಮದ್ ಅವರು ಮನುಕುಲಕ್ಕೆ ನೀಡಿದ ಸಂದೇಶ ಹಾಗೂ ಸಾಮಾಜಿಕ ಸುಧಾರಣೆಯಲ್ಲಿ ಕೈಗೊಂಡ ಕ್ರಾಂತಿಗಳ ಬಗ್ಗೆ ಪುಸ್ತಕಗಳನ್ನು ಮಾಡಿ ಇರಿಸಲಾಗಿತ್ತು. ಸಾಮಾಜಿಕ ಸಮಾನತೆ, ಮಾದಕ ವ್ಯಸನ ಮುಕ್ತ ಸಮಾಜ, ಕೋಮು ಸೌಹಾರ್ದತೆಗಳನ್ನು ಸಾರುವ ಪ್ರತಿಕೃತಿಗಳನ್ನು ದಹಿಸಿ ಆ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಆಯೋಜಿಸಲಾಯಿತು. ಕುರಾನನ್ನು ಸುಲಭವಾಗಿ ತಿಳಿಯಲು ಕನ್ನಡದ ಕೃತಿಗಳ ಮಾರಾಟ ಹಾಗೂ ಪ್ರದರ್ಶನವನ್ನ ಆಯೋಜಿಸಲಾಗಿದೆ. ಇದರ ಉದ್ದೇಶ ಎಲ್ಲರೂ ಕುರಾನ್ನ ಸಾರಾಂಶವನ್ನ ಅರಿತುಕೊಳ್ಳುವುದು ಆಗಿದೆ. ಪುಸ್ತಕ ಮಳಿಗೆಯನ್ನ ಉಡುಪಿ ಜಿಲ್ಲಾ ವಾರ್ತಾಧಿಕಾರಿ ಕಾದರ್ ಶಾ ಉದ್ಘಾಟಿಸಿದ್ರು. ಇಲ್ಲಿನ ಎಲ್ಲ ಸಂಘಟಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಏಕೆಂದರೆ ಬಹುಶಃ ಸ್ವಾಮೀಜಿಗಳು ಕೂಡ ಭಾಷಣದಲ್ಲಿ ಹೇಳಿದರು, ಇಂದು ಸಮಾಜವು
ಒಂದು ರೀತಿ ಯಾವ ರೀತಿ ಸಂಕುಚಿತತೆಯಿಂದ ಕೂಡಿದೆ ಎಂಬುದು ಇದಾಗಿ ಬಹುಶಃ ಇಂದಿನ ವಾತಾವರಣ ಕೂಡ ಮನುಷ್ಯನನ್ನು ಒಂದು ರೀತಿ ಸಂಕುಚಿತತೆಡೆಗೆ ಪ್ರೇರೇಪಿಸ್ತಾ ಇದೆ. ನಾವು ದಿನದ ಬಹಳ ಹೊತ್ತು ಕಳೆಯುವಂಥ ಸಾಮಾಜಿಕ ಮಾಧ್ಯಮ ಜಾಲತಾಣ ಏನಿದೆ, ಇದರಲ್ಲೇ ಕೂಡ ಇಂದು ಅಲ್ಪ ಮಟ್ಟಿಗೆ ಉತ್ತಮವಿದ್ದರೂ ಬಹುತೇಕ ನಮ್ಮನ್ನು ಒಂದು ಒಬ್ಬ ಮನುಷ್ಯನಿಗಿಂತ ಇನ್ನೊಂದು ಮನುಷ್ಯನನ್ನು ಯಾವ ರೀತಿ ನಾವು ಪ್ರತ್ಯೇಕವಾಗಿರಬೇಕು ಎಂಬ ಒಂದು ಸಂದೇಶವನ್ನೇ ಪ್ರೇರೇಪಿಸಲಿಕ್ಕೆಂದು ಒಂದು ಕಾರಣೀಭೂತರಾಗುತ್ತದೆ. ಧರ್ಮದ ನಡುವೆ ಜಾತಿಗಳ ನಡುವೆ ವಿಷ ಬೀಜಗಳನ್ನ ಬಿತ್ತುತ್ತಿರುವ ಈ ಕಾಲಘಟ್ಟದಲ್ಲಿ ಮನುಕುಲದ ಸಹೋದರತೆಯನ್ನ ಬೆಸೆಯುವ ಈ ಒಂದು ಕಾರ್ಯಕ್ರಮ ಪ್ರಶಂಸನೀಯವಾಗಿದೆ. ಈ ಮೂಲಕವಾದರೂ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಮೂಡಿಬರಲಿ ಎಂಬುದು ಎಲ್ಲರ ಆಶಯ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್, ಉಡುಪಿ. ಎಸ್ ವೀಕ್ಷಕರೇ, ಇದರ ಬಗ್ಗೆ ಮಾತಾಡಲು ನಮ್ಮೊಂದಿಗೆ ನಮ್ಮ ಅತಿಥಿಗಳಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲನೇದಾಗಿ ಇದ್ರಿಸ್ ಹೂಡೆ ಅವರಿದ್ದಾರೆ ನಮ್ಮೊಂದಿಗೆ. ಇವರು ಸಾಲಿಹಾತ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷ. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್. ಹಾಗೂ ಎ ಕುಕ್ಕಿಲ್ ಅವರು ನಮ್ಮೊಂದಿಗಿದ್ದಾರೆ, ಸನ್ಮಾರ್ಗ ಪತ್ರಿಕೆಯ ಸಂಪಾದಕರು. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ಹಾಗೂ ಶೋಯಬ್ ಮಲ್ಪೆ ಅವರು ನಮ್ಮೊಂದಿಗಿದ್ದಾರೆ, SIO ಒಂದು ಮಾಜಿ ಜಿಲ್ಲಾಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್, ಮೊದಲನೇದಾಗಿ ಇದ್ರಿಸ್ ಅವರೇ, ಯಾವ ಒಂದು ಕಲ್ಪನೆಯನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನೀವು ಮಾಡಿದ್ರಿ, ಅದು ಈಡೇರ್ತಾ? ಇದರಲ್ಲಿ ನಾವು ರಾಜ್ಯಾದ್ಯಂತ ಇದು ನಮ್ಮ ಸಂಘಟನೆ ಮಾಡಿದೆ, ಒಂದು ಅಭಿಯಾನ ಮಾಡಿದ್ದೇವೆ. ಮನುಕುಲದ ಶ್ರೇಷ್ಠ ಮಾರ್ಗದರ್ಶಕ ಪ್ರವಾದಿ ಮೊಹಮ್ಮದ್ ಎಂಬ ಒಂದು ಅಭಿಯಾನ. ಆ ಅಭಿಯಾನದ ಅಂಗವಾಗಿ ನಾವು ನಮ್ಮ ಜಿಲ್ಲೆಯಲ್ಲಿ ಅದನ್ನು ವಿಸ್ತರಿಸಿ 1 ತಿಂಗಳ ಮಟ್ಟಿಗೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಒಂದು ಉದ್ದೇಶ ಏನಂತ ಹೇಳಿದರೆ, ಇದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರವಾದಿಯವರು ಹುಟ್ಟಿದ ತಿಂಗಳು. ಈ ತಿಂಗಳಲ್ಲಿ ಅವರನ್ನು ನೆನಪಿಸಿಕೊಳ್ಳುವ, ಅವರ ಮೌಲ್ಯಗಳನ್ನು ಜನರಿಗೆ ತಲುಪಿಸುವಂಥದ್ದು ಮತ್ತು ಆ ಮೂಲಕ ಸಮಾಜದ ಸುಧಾರಣೆ ಮಾಡುವಂಥದ್ದು ನಮ್ಮ ಉದ್ದೇಶಗಳಲ್ಲಿ ಒಂದು. ಈ ದಿಸೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ನಮ್ಮ ಉದ್ದೇಶದ ಈಡೇರಿಕೆಯ ಪ್ರಯತ್ನವನ್ನು ಮಾಡಿದ್ದೇವೆ. ಅದರಲ್ಲಿ ನಮಗೆ ಒಳ್ಳೆಯ ಪ್ರತಿಕ್ರಿಯೆಗಳು ಜನರಿಂದ ಸಿಕ್ಕಿದೆ. ಅದು ನಮ್ಮ ಉದ್ದೇಶದ ಕಡೆಗೆ ನಾವು ಹೋಗಿದ್ದೇವೆ ಅಂತ ನಾವು ಭಾವಿಸ್ತೇವೆ. ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ನೀವು ಮಾಡ್ತಾ ಇರುವಂಥದ್ದು, ಹೇಗೆ ಈ ಒಂದು ಕಲ್ಪನೆ ಮೂಡ್ತು? ಯಾಕೆ ಈ ತಿಂಗಳಲ್ಲಿ ಇದನ್ನು ಮಾಡ್ತಿದ್ದೀರಾ? ಅಂದರೆ 1 ತಿಂಗಳ ಕಾರ್ಯಕ್ರಮ ಉಡುಪಿಯಲ್ಲಿ ಮಾಡ್ತಿರುವಂಥದ್ದು, ರಾಜ್ಯಾದ್ಯಂತ ಇದನ್ನು ಹೇಗೆ ಆಚರಿಸ್ತೀರಾ ನೀವು? ರಾಜ್ಯಾದ್ಯಂತ ಇದು ಈಗ ಕಾರ್ಯಕ್ರಮಗಳ ವಿವಿಧ ಕಾರ್ಯಕ್ರಮಗಳು ನಾವು ಹಾಕಿದ್ದೇವೆ. ಅದರಲ್ಲಿ ರಾಜ್ಯಾದ್ಯಂತ ಕಾರ್ಯಕ್ರಮ ಹಾಕುವುದರ ಉದ್ದೇಶವು ಅಂದರೆ ಪ್ರವಾದಿ ಮೊಹಮ್ಮದ್ ಅವರು ಹುಟ್ಟಿದ ದಿನದಲ್ಲಿ ಅವರ ಈ ಬೋಧನೆಗಳ ಬಗ್ಗೆ, ಅವರ ನೀಡಿದ ಶಿಕ್ಷಣಗಳ ಬಗ್ಗೆ, ಆ ಮೌಲ್ಯಗಳ ಬಗ್ಗೆ ಹೆಚ್ಚು ಚರ್ಚೆ ನಡೆಯುತ್ತದೆ. ಆ ಸಂದರ್ಭದಲ್ಲಿ ಅದನ್ನು ಹೇಳಿದೆ ಅಷ್ಟು ಹೆಚ್ಚು ಪ್ರಸ್ತುತ ಅಂತ ನಾವು ಭಾವಿಸ್ತೇವೆ. ಅದಕ್ಕಾಗಿ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕಿದ್ದೇವೆ. ಅದರಲ್ಲಿ ನಾವು ಕಾರ್ನರ್ ಮೀಟಿಂಗ್ಗಳನ್ನು ಹಾಕಿದ್ದೇವೆ, ಸಿಂಪೋಸಿಯಂ ಸೆಮಿನಾರ್ಗಳನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಮಕ್ಕಳಿಗೆ ಪೇಂಟಿಂಗ್ ಮತ್ತು ಇದರ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಅದೇ ರೀತಿಯಲ್ಲಿ ನಾವು ಈಗ ಉಡುಪಿಯ ಮಟ್ಟಿಗೆ ಹೇಳುವುದಾದರೆ ನಾವು ಕಾರ್ನರ್ ಮೀಟಿಂಗ್ಗಳನ್ನು ಮಾಡಿದ್ದೇವೆ, ಬೀದಿ ನಾಟಕಗಳನ್ನು ಮಾಡಿದ್ದೇವೆ ಮತ್ತು ಮೊಹಲ್ಲಾ ಮೀಟಿಂಗ್ಗಳನ್ನು ಮಾಡಿದ್ದೇವೆ. ಜನರನ್ನು ಭೇಟಿಯಾಗುವಂಥ ವೈಯಕ್ತಿಕ ಭೇಟಿಗಳನ್ನು ಮಾಡಿದ್ದೇವೆ, ಸಾಮೂಹಿಕ ಭೇಟಿಗಳನ್ನು ಮಾಡಿದ್ದೇವೆ ಮತ್ತು ಸಾಮಾಜಿಕ ಸಂಸ್ಥೆಗಳೊಂದಿಗೆ ನಮ್ಮ ಸಂಪರ್ಕವನ್ನು ಬೆಳೆಸಿದ್ದೇವೆ, ಅವರೊಂದಿಗೆ ಸಂವಾದವನ್ನು ನಡೆಸಿದ್ದೇವೆ. ಅದೇ ರೀತಿಯಲ್ಲಿ ನಾವು ಹೇಳುವಂಥ ಮಾನವೀಯ ಮೌಲ್ಯಗಳು ಪ್ರವಾದಿ ಜೀವನದ ಬೆಳಕಿನಲ್ಲಿ ಅಂತ ಎಕ್ಸ್ಪೋ ಮಾಡಿದ್ದೇವೆ. ಅದರಲ್ಲಿ ನಾವು ಮಾಡೆಲಿಂಗ್ ಮೂಲಕ ಅವರ ಬೋಧನೆಗಳನ್ನು ಜನರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದೇ ಸಂದರ್ಭದಲ್ಲಿ ಅವರ ಬೋಧನೆಗಳಿಗೆ ಸಂಬಂಧಿಸಿದಂಥ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟವನ್ನು ನಾವು ಇಟ್ಟಿದ್ದೇವೆ. ಇದರ ಕೊನೆಯ ಅಂಗವಾಗಿ ನಾವು 14ನೇ ತಾರೀಕು ಈವ್ನಿಂಗ್ ಸಂಜೆ ಟೌನ್ ಹಾಲ್ನಲ್ಲಿ ಒಂದು ಸಮಾರೋಪ ಸಮಾರಂಭವನ್ನು ಆಯೋಜಿಸುತ್ತೇವೆ. ಓಕೆ, ಎ ಕುಕ್ಕಿಲ್ ಅವರೇ, ಯಾವ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಯಿತು ಜನರ ಕಡೆಯಿಂದ? ಯಾಕೆಂದರೆ ಇದು ಸರ್ವಧರ್ಮಕ್ಕೆ ಒಂದು ಸಂದೇಶವನ್ನು ಸಾರುವಂಥ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾವ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಯಿತು? ನೀವು ಆ ಕಾರ್ಯಕ್ರಮದ ಸ್ವರೂಪವನ್ನು ನೋಡಿ, ಆರಂಭ ಹೇಗಾಯಿತು ಅಂತ ನೋಡಿ. ಕೇವಲ ಮುಸ್ಲಿಮರ ಪ್ರವಾದಿ ಮುಹಮ್ಮದ್ ಅಂತ ಹೇಳಿದರೆ ಅವರು ಕೇವಲ ಒಂದು
ಧರ್ಮಕ್ಕೆ ಸೀಮಿತ ಆದ ವ್ಯಕ್ತಿ ಅಲ್ಲ ಅಂತ. ಆದ್ದರಿಂದಲೇ ಸ್ವಾಮೀಜಿಗಳು ಬರ್ತಾರೆ, ಉಳಿದ ಎಲ್ಲ ಧರ್ಮಗಳ ಎಲ್ಲರನ್ನೂ ಸೇರಿಸಿಕೊಂಡು ನೋಡಿ ಪ್ರವಾದಿ ಅಂದರೆ ಹೀಗಿದ್ರು. ಪ್ರವಾದಿಯ ಕುರಿತಂತೆ ಒಂದೊಳ್ಳೆಯ ಅವರು ಏನಾಗಿದ್ರು ಅಂತ ಈ ಸಮಾಜಕ್ಕೆ ನಮಗೆ ತಿಳಿಸಬೇಕು. ಹಾಗೆ ತಿಳಿಸಬೇಕು ಅಂತ ಆದರೆ ಹೇಗೆ ತಿಳಿಸೋದು? ಪ್ರವಾದಿ ಎಲ್ಲ ಧರ್ಮೀಯರೊಂದಿಗೆ ಸಂವಾದ ನಡೆಸುವಂತಹ ಒಂದು ವೇದಿಕೆಯನ್ನು ಒದಗಿಸಿಕೊಟ್ಟಿದ್ರು. ಅವರು ಒಂದು ರೀತಿಯ ಏನು ಸಾಮಾಜಿಕವಾಗಿ ನ್ಯಾರೋ ಮೈಂಡೆಡ್ ಆಗಿರಲಿಲ್ಲ ಅಂತ. ಎಲ್ಲ ಜನರೊಂದಿಗೆ ಮಾತಾಡೋದು, ತನ್ನ ವಿಚಾರಧಾರೆಯನ್ನು ಚರ್ಚಿಸೋದು. ನನ್ನ ವಿಚಾರಧಾರೆ ಹೀಗೆ, ನಿಮ್ಮ ವಿಚಾರಧಾರೆ ಏನು, ಈ ವಿಚಾರಧಾರೆಗಳೊಂದಿಗೆ ನಾವು ಸಂವಾದ ನಡೆಸೋದು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂಥದ್ದೊಂದು ದಾರಿಯನ್ನು ತೆರೆದುಕೊಟ್ಟಿದ್ರು. ಇವತ್ತಿನ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ, ಈ ದಾರಿಯನ್ನು ಯಾವುದೋ ಕಾರಣಕ್ಕಾಗಿ ಮುಚ್ಚಿಬಿಡಲಾಗಿದೆ. ಈ ದಾರಿಯನ್ನು ಮತ್ತೆ ನಾವು ತೆರಿಬೇಕು. ಓರ್ವ ಮುಸ್ಲಿಂ ಮತ್ತು ಓರ್ವ ಹಿಂದೂ ತಮ್ಮ ತಮ್ಮ ಧರ್ಮಗಳ ಬಗ್ಗೆ ಬಹಳ ಮುಕ್ತವಾಗಿ ಮಾತಾಡಬಹುದಾದಂತಹ ಒಂದು ವಾತಾವರಣ ಬೆಳಿಬೇಕು. ನಾವು ಬೇರೆ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡ್ತೇವೆ. ನಾನು ಮತ್ತು ನೀವು ಒಟ್ಟಿಗೆ ಸೇರಿದರೆ ಕ್ರಿಕೆಟ್ನ ಬಗ್ಗೆ ಮಾತಾಡ್ತೇವೆ, ಅಲ್ಲಿ ಕೊಹ್ಲಿಯೂ ಬರ್ತಾರೆ, ಶಮಿಯೂ ಬರ್ತಾರೆ, ಎಲ್ಲರೂ ಬರ್ತಾರೆ. ನಾನು ಮತ್ತು ನೀವು ಒಟ್ಟಿಗೆ ಸೇರಿದರೆ ರಾಜಕೀಯದ ಬಗ್ಗೆ ಮಾತಾಡ್ತೇವೆ, ಅಲ್ಲಿ ಯಡಿಯೂರಪ್ಪರು ಇರ್ತಾರೆ, ಸಿದ್ದರಾಮಯ್ಯವರು ಇರ್ತಾರೆ, ಇಟಿಕಾದರು ಇರ್ತಾರೆ. ಇದೆಲ್ಲ ನಮಗೆ ಸಾಧ್ಯ ಆಗುತ್ತೆ. ಆದರೆ ನಾನು ಮತ್ತು ನೀವು ನಿಮ್ಮ ಧರ್ಮದ ಬಗ್ಗೆ ಮತ್ತು ನನ್ನ ಧರ್ಮದ ಬಗ್ಗೆ ಶೇರ್ ಮಾಡಲ್ಲ. ಇದು ಪ್ರವಾದಿ ಮೊಹಮ್ಮದ್ ಹೇಳಿಕೊಟ್ಟ ದಾರಿ ಆಗಿರಲಿಲ್ಲ. ಅವರು ಮೊಟ್ಟ ಮೊದಲು ನಮ್ಮ ಹೀಗೆ ಮಾತಾಡ್ತಾ ಇದ್ರು, ನಿನ್ನ ಧರ್ಮ ಏನು ಹೇಳುತ್ತೆ, ನನ್ನ ಧರ್ಮದಲ್ಲಿ ಏಕದೇವನ ಕಲ್ಪನೆ ಅಂದರೆ ಹೀಗಿದೆ, ಏಕದೇವ ಅಂದರೆ ಹೀಗೆ, ನಿಮ್ಮ ಧರ್ಮದಲ್ಲಿ ಏನಿದೆ ಮತ್ತು ಅದರ ವಿಚಾರಧಾರೆಗಳು ಏನು, ಹೇಗೆ ನೀವು ಜನರನ್ನು ಮುಟ್ತೀರಿ, ಕನ್ವಿನ್ಸ್ ಮಾಡ್ತೀರಿ. ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಯ್ದುಕೊಂಡ ದಾರಿ ಆಗಿತ್ತು. ಆದ್ದರಿಂದ ಕ್ರೈಸ್ತರೊಂದಿಗೆ ಅಂದಿನ ಕಾಲದಲ್ಲಿ ಪ್ರವಾದಿಯ ಮಕ್ಕಾ ಮತ್ತು ಮದೀನಾದಲ್ಲಿ ಯಹೂದಿಯರು ಮತ್ತು ಕ್ರೈಸ್ತ ಧರ್ಮಗಳೇ ಇದ್ದವು. ಅವುಗಳ ಜೊತೆಗೆ ಒಂದು ಒಳ್ಳೆಯ ಸಂವಾದ ಎಲ್ಲಿಯವರೆಗೆ ಅಂತ ಹೇಳಿದರೆ, ಪ್ರವಾದಿ ತೀರಿ ಹೋಗುವಾಗ ಅವರ ಆಗಿನ ಕಾಲದಲ್ಲೆಲ್ಲ ಯುದ್ಧ ಕವಚ ಅಂತ ಇತ್ತು, ಅದನ್ನು ಅವರವ್ರ ಯಹೂದಿಯ ಮನೆಯಲ್ಲಿ ಅಡವು ಇಟ್ಟಿದ್ರು ಅಂತ. ನೀವು ನೋಡಿ, ಓರ್ವ ಇಸ್ಲಾಮಿನ ಧರ್ಮ ಪ್ರಚಾರಕ ಅಂತ ನಾವು ಹೇಳ್ತೇವೆ, ಅವರ ಬಗ್ಗೆ ಹಲವು ಗೊತ್ತಿಲ್ಲದ ವಿಚಾರಗಳು ನಮ್ಮ ನಡುವೆ ಹರಡಿವೆ, ಈಗಲೂ ಹರಡಿವೆ. ಆದರೆ ಅವರು ಎಷ್ಟು ಇನ್ನೊಂದು ಧರ್ಮದೊಂದಿಗೆ ಒಂದು ದಾರಿಯನ್ನು ಬೆಳೆಸಿದ್ರು ಅಂತ ಹೇಳಿದರೆ, ತನ್ನ ಯುದ್ಧ ಕವಚವನ್ನು ಅವರು ಯಹೂದಿಯ ಮನೆಯಲ್ಲಿ ಇಟ್ಟಂತ ಒಂದು ವಿಶ್ವಾಸಾರ್ಹ ಸಂಬಂಧವನ್ನು, ಸನ್ನಿವೇಶವನ್ನು ಅವರು ಸೃಷ್ಟಿಸಿದರು. ಇದು ಪ್ರವಾದಿ ಮೊಹಮ್ಮದ್. ಈ ಪ್ರವಾದಿ ಮೊಹಮ್ಮದನ್ನು ನಾವು ಇವರಿಗೆ ಇಲ್ಲಿಯ ಸಮಾಜಕ್ಕೆ ತಿಳಿಸಬೇಕು. ಆದ್ದರಿಂದ ರಾಜ್ಯಾದ್ಯಂತ ನಾವು ಈ ತಿಂಗಳಲ್ಲಿ ಯಾಕೆ ಮಾಡ್ತೇವೆ ಅಂತ ಹೇಳಿದರೆ, ಈ ತಿಂಗಳಲ್ಲಿ ಅವ್ರು ಹುಟ್ಟಿದ ದಿನ ಎಂಬುದು ಮಾತ್ರ ಅಲ್ಲ, ಈ ರಾಜ್ಯಕ್ಕೆ ಪ್ರವಾದಿ ಮೊಹಮ್ಮದರು ಎಷ್ಟು ಗೊತ್ತಿರಬೇಕು ಅಷ್ಟು ಗೊತ್ತಿಲ್ಲ. ಅಷ್ಟು ಗೊತ್ತು ಮಾಡುವ ವಿಧಾನ ಯಾವುದೆಲ್ಲ ಇದೆ, ಆ ಎಲ್ಲ ವಿಧಾನಗಳನ್ನು ನೀವು ನೋಡಿ. ಯಾವುದೇ ಒಂದು ಧರ್ಮದ ಕಾರ್ಯಕ್ರಮದಲ್ಲಿ, ಇದು ಪ್ರವಾದಿ ಮೊಹಮ್ಮದರ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮಗಳನ್ನು ಸೇರಿಸಿಕೊಂಡು ನಾವು ಮಾಡಿದ್ದೇವೆ. ನಾವು ಪ್ರವಾದಿ ಮೊಹಮ್ಮದ್ ನಾವು ಉಸ್ತಾದರನ್ನು ಅಥವಾ ಮೌಲಾನಾಗಳನ್ನು ಮಾತ್ರ ಸೇರಿಸಿಕೊಂಡಿಲ್ಲ. ಯಾಕಂದರೆ ಅವರು ಎಲ್ಲರಿಗೂ ಸಂಬಂಧಿಸಿದ್ದು, ಮುಸ್ಲಿಮರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ. ಅವರು ತಂದ ಪವಿತ್ರ ಗ್ರಂಥ ಕೂಡ ಅದು ಮುಸ್ಲಿಮರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ, ಇಡೀ ಮಾನವ ಕುಲಕ್ಕೆ ಸಂಬಂಧಿಸಿದ್ದು ಅಂತ ಹೇಳ್ತೇವೆ. ಆದರೆ ಅದನ್ನು ಬಹಳ ಸೀಮಿತಗೊಳಿಸಲಾಗಿದೆ. ಅದನ್ನು ಒಂದಷ್ಟು ಅಗಲಗೊಳಿಸಬಹುದಾದಂಥ ದಾರಿಗಳನ್ನು ಮತ್ತು ಸಂವಾದದ ವೇದಿಕೆಗಳನ್ನು ನಾವು ನಿರ್ಮಿಸ ಬಯಸ್ತಾ ಇದ್ದೇವೆ. ಎಸ್, ಓಕೆ. ಶೋಯಿಬ್ ಅವರೇ, ಒಂದು ದೀರ್ಘಕಾಲದ ಕಾರ್ಯಕ್ರಮ ಅಂತ ಹೇಳ್ಬೋದು, ಯಾವ ರೀತಿಯ ಒಂದು ತಯಾರಿ ನಡೀತು? ಇದು ಪ್ರವಾದಿ ಮೊಹಮ್ಮದರು ಈ ಕಾರ್ಯಕ್ರಮ ಏನಿದೆಯೋ ಅವರನ್ನು ಪರಿಚಯಪಡಿಸುವಂತಹ ಕಾರ್ಯಕ್ರಮ. ಇದು ಈ ವರ್ಷವೇ ನಡೆದದಲ್ಲ, ಪ್ರತಿ ವರ್ಷವೂ ಪ್ರವಾದಿ ಮೊಹಮ್ಮದರು ಹುಟ್ಟಿರುವಂತಹ ತಿಂಗಳು, ಅದು ಅರಬಿ ತಿಂಗಳಿನ ಅರಬಿ ಕ್ಯಾಲೆಂಡರ್ನ 3ನೇ ತಿಂಗಳಲ್ಲಿ ಬರ್ತದೆ. ಅದು ರಬಿಯುಲ್ ತಿಂಗಳಲ್ಲಿ ಪ್ರತಿ ವರ್ಷವೂ ಅವರ ಬಗ್ಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತೇವೆ. ಏಕೆ ಗೊಕ್ಕಿಲ ಅವರು ಹೇಳಿದಂತೆ, ಪ್ರವಾದಿ ಮೊಹಮ್ಮದರು ಕೇವಲ ಮುಸ್ಲಿಮರ ಪ್ರವಾದಿ ಆಗಿರಲಿಲ್ಲ, ಅವರು ಇಡೀ ಮಾನವ ಕುಲದ ಪ್ರವಾದಿಯಾಗಿದ್ದರು. ಅದೇ ರೀತಿ ಪವಿತ್ರ ಕುರಾನ್ನಲ್ಲಿ ಅಲ್ಲಾಹನು ಹೇಳ್ತಾನೆ, ವಮಾ ಅರ್ಸಲ್ನಾಕ ಇಲ್ಲ ಕಾಫತಲಿನ್ನಾಸಿ ಬಶೀರೋ ವ ನಜೀರ ಅಂತ. ಅಂದರೆ ಪ್ರವಾದಿ ಮೊಹಮ್ಮದರನ್ನು ಅಲ್ಲಾಹನು ಹೇಳ್ತಾನೆ, ನಿಮ್ಮನ್ನು ಸಮಸ್ತ ಲೋಕದ ಜನರಿಗಾಗಿ ಶುಭವಾರ್ತೆ ನೀಡಲು ಮತ್ತು ಎಚ್ಚರಿಕೆ ನೀಡುವವರಾಗಿ ನಾವು ಕಳಿಸಿದ್ದೇವಂತ. ಅಂದರೆ ಕೇವಲ ಮುಸ್ಲಿಮರಿಗಾಗಿ ಶುಭವಾರ್ತೆ, ಮುಸ್ಲಿಮರಿಗಾಗಿ ಎಚ್ಚರಿಕೆ ನೀಡಲಿಕ್ಕೆ ಪ್ರವಾದಿ ಮೊಹಮ್ಮದರು ಬಂದದಲ್ಲ, ಬದಲಾಗಿ ಇಡೀ ಮಾನವ ಕುಲಕ್ಕೆ ಎಚ್ಚರಿಕೆ ನೀಡಲಿಕ್ಕೆ ಬಂದಿದ್ದಾರೆ ಮತ್ತು ಶುಭವಾರ್ತೆ ನೀಡಲಿಕ್ಕೆ ಬಂದಿದ್ದಾರೆ. ಈ ಕಾರಣದಿಂದಾಗಿ ನಾವು ಪ್ರವಾದಿ ಮೊಹಮ್ಮದರ ಜೀವನ ಬಗ್ಗೆ, ಅವರು ಹೇಳಿದ ಸಂದೇಶವನ್ನು, ಅವರು ಹೇಳಿದ ಸಿದ್ಧಾಂತವನ್ನು ಇಡೀ ಮಾನವ ಕುಲಕ್ಕೆ ತಲುಪಿಸುವಂಥ ಕಾರ್ಯಕ್ರಮ ಪ್ರತಿ ವರ್ಷವೂ ಮಾಡ್ತೇವೆ. ಈ ನಿಟ್ಟಿನಲ್ಲಿ ನೀವು ಹೇಳಿದ ಹಾಗೆ ಉಡುಪಿಯಲ್ಲಿ ಕೂಡ ಒಂದು ತಿಂಗಳಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದೆವು ಮತ್ತು ಅದರ ಕಾರ್ಯಕ್ರಮಕ್ಕಾಗಿ ನಾವು ಬಹಳಷ್ಟು ತಯಾರಿ ಕೂಡ ಮಾಡಿದ್ದೆವು. ಈಗ ನೀವು ನೋಡಿರುವಂತೆ ವಸ್ತು ಪ್ರದರ್ಶನವು ನಾವು ಮಾಡಿದ್ವಿ, ಕಾರ್ನರ್ ಮೀಟಿಂಗ್ ಮಾಡಿದ್ವಿ, ಅದೇ ರೀತಿ ಬೀದಿ ನಾಟಕ ಮತ್ತು ಕಾಲೇಜಿನಲ್ಲಿ ಭೇಟಿ, ವಿದ್ಯಾರ್ಥಿಗಳೊಂದಿಗೆ ಸಂವಾದ. ಯಾಕಂದರೆ ಒಂದು ಸಮಾಜದಲ್ಲಿ ಏನಾಗಿದೆ ಅಂದರೆ, ಒಂದು ಡಿವೈಡ್ ಆಗ್ತಾ ಇದ್ದೇವೆ ನಾವು, ಮುಸ್ಲಿಮರು, ಹಿಂದೂಗಳು, ಕ್ರಿಶ್ಚಿಯನ್ಸ್, ಹೀಗೆ ಧರ್ಮಗಳ ಡಿವೈಡ್ ಆಗ್ತಾ ಇದ್ದೇವೆ. ನಾವು ನೋಡ್ತೇವೆ ಎಲ್ಲ ಸಮಾಜದಲ್ಲೂ ಎಲ್ಲ ಧರ್ಮದಲ್ಲೂ ಓರ್ವ ಮಹಾಪುರುಷರು ಇದ್ದಾರೆ, ದಾರ್ಶನಿಕರು ಇದ್ದಾರೆ, ತತ್ವಜ್ಞಾನಿಗಳು ಇರ್ತಾರೆ. ಆದರೆ ನಮ್ಮ ಸಮಾಜ ಏನಾಗಿದೆ ಅಂದರೆ, ಅವರ ಆದರ್ಶಗಳನ್ನು, ಅವರ ಸಂದೇಶಗಳನ್ನು
ಕೇವಲ ನಾವು ಜಪಿಸುವಂತ ಆಗಬಾರ್ದು, ಬದಲಾಗಿ ಅವರು ಹೇಳಿರುವಂಥ ಸಂದೇಶ ಪ್ರಾಕ್ಟಿಕಲ್ ಆಗಿ ನಡಿಬೇಕು. ಇದು ಅದೇ ರೀತಿ ಪ್ರವಾದಿ ಮೊಹಮ್ಮದ್ರವರು ಹೇಳಿರುವ ಸಂದೇಶ ಖಾಲಿ ನಾವು ಅವರು ಹೇಳಿದ್ದಾರೆ ಜಪಿಸಿದರೆ ಸಾಲದು, ಬದಲಾಗಿ ಪ್ರಾಕ್ಟಿಕಲ್ ಆಗಿ ನಾವು ಮಾಡಿದರೆ ಮಾತ್ರ ಈ ಸಮಾಜದಲ್ಲಿ ಒಂದು ಉತ್ತಮ ಸುಸಜ್ಜಿತ ಸಮಾಜ ಒಂದು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಎಂಬ ಉದ್ದೇಶದಿಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಸ್ ಇದ್ರಿಸ್ ಅವರು, ಈಗ ನೀವು ಹೇಳಿದಂತೆ ಪುಸ್ತಕ ಮಾರಾಟ, ವಸ್ತು ಪ್ರದರ್ಶನ, ಇದನ್ನು ಬಿಟ್ಟು ಬೇರೆ ಯಾವ್ಯಾವ ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡಿದ್ರಿ? ನಾನು ಈಗಾಗಲೇ ಹೇಳಿದ್ದೇನೆ ಬೇರೆ ಇದು. ನಾವೀಗ ಅಂದರೆ ನಾವು ವೈಯಕ್ತಿಕವಾಗಿ ಭೇಟಿಯನ್ನು ಮಾಡಿದ್ದೇವೆ. ಆಮೇಲೆ ಸಾಮಾಜಿಕ ಶಿಕ್ಷಣ ಸಂಸ್ಥೆಗಳಿಗೆ ನಾವು ಭೇಟಿ ಕೊಟ್ಟಿದ್ದೇವೆ. ಮತ್ತು ಸಾಮಾಜಿಕ ಸಂಸ್ಥೆ NGOಗಳು ಇದೆ, ಸರ್ಕಾರೇತರ ಸಂಸ್ಥೆಗಳಿವೆ, ಅವರೊಂದಿಗೆ ನಾವು ಕುಳಿತು ಮಾತಾಡಿದ್ದೇವೆ, ಟೀ ಪಾರ್ಟಿಯನ್ನು ಮಾಡಿದ್ದೇವೆ. ಇದರ ಬಗ್ಗೆ ನಾವು ವಿಚಾರ ವಿನಿಮಯಗಳನ್ನು ಮಾಡಿದ್ದೇವೆ. ಅವರ ವಿಚಾರಗಳನ್ನು ನಾವು ತೆಗೆದುಕೊಂಡಿದ್ದೇವೆ, ನಮ್ಮ ಇದನ್ನು ಅಭಿಪ್ರಾಯಗಳನ್ನು ಅವರ ಮುಂದೆ ಮಂಡಿಸಿದ್ದೇವೆ. ಅದೇ ರೀತಿಯಲ್ಲಿ ನಾವು ಮೊಹಲ್ಲಾ ಮೀಟಿಂಗ್ಗಳನ್ನು ಸಣ್ಣ ಸಣ್ಣ ಗ್ಯಾದರಿಂಗ್ ಮಾಡಿದ್ದೇವೆ. ಈಗ ಬೀದಿ ನಾಟಕ ಮಾಡುವುದರ ಮೂಲಕ ಅವರ ಸಂದೇಶವನ್ನು ಜನರಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದಲ್ಲದೆ ಇದು ಕಾರ್ನರ್ ಮೀಟಿಂಗ್ಗಳು, ನಾವು ಬೇರೆ ಬೇರೆ ಕಡೆಗೆ ಹೋಗಿ ಅಲ್ಲಿ ನಿಂತು ಜನ ಒಟ್ಟುಗೂಡುವ ಸಂದರ್ಭದಲ್ಲಿ ಅಲ್ಲಿ ಪ್ರವಾದಿಯ ಸಂದೇಶವನ್ನು ನೀಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಈ ರೀತಿ ನಮ್ಮ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಇದರ ಉದ್ದೇಶ ಏನಂತ ಹೇಳಿದರೆ, ನಾನು ಈಗಾಗಲೇ ಮೊದಲೇ ಹೇಳಿದ ಹಾಗೆ ಪ್ರವಾದಿಯ ಜೀವನ, ಈಗ ಕುಕ್ಕಿಲರವರು ಹೇಳಿದ ಹಾಗೆ ಪ್ರವಾದಿ ಅವರು ಇದು ಯಾವುದೇ ಒಂದು ಸೀಮಿತ ಪ್ರದೇಶಕ್ಕೆ ಅಥವಾ ಸೀಮಿತ ಜನ ವರ್ಗಕ್ಕೆ ಅಥವಾ ಕೆಲವು ಬುಡಕಟ್ಟುಗಳಿಗೆ ಅಥವಾ ಯಾವ ಭಾಷೆ ಮಾತಾಡುವವರಿಗೆ ಕೆಲವು ಇದು ಅಲಂಕಾರಿಕ ಜೀವನದ ಎಂತ ಹೇಳ್ತಾರೆ ಅವರ ವೇಷಭೂಷಣಗಳಿಗೆ ಸೀಮಿತರಾದವರಿಗೆ ಬಂದರಲ್ಲ. ಪ್ರವಾದಿ ಮೊಹಮ್ಮದ್ ರವರ ಬಗ್ಗೆ ಕುರಾನ್ನಲ್ಲಿ ಹೇಳಲಾಗಿದೆ, ಒಮಾ ಅರ್ಸಲ್ನಾಕ ಇಲ್ಲಾ ರಹಮತುಲ್ ಲಿಲ್ ಆಲಮೀನ್. ಅವರು ಮಾನವ ವರ್ಗಕ್ಕೆ ಕರುಣಾಮಯಿಯಾಗಿ ಬಂದಿದ್ದಾರೆ, ಕರುಣೆಯಾಗಿ ಅವರಿಗೆ ದಯೆಯಾಗಿ ಕಟ್ಟಿಸಲ್ಪಟ್ಟಿದ್ದಾಗಿ ಕುರಾನ್ನಲ್ಲಿ ಹೇಳಿದೆ. ಇನ್ನೊಂದು ಕಡೆಯಲ್ಲಿ ಅವರು ತಂದಂಥ ಗ್ರಂಥ ಕುರಾನ್ ಹೇಳ್ತದಂತ ಹೇಳಿದರೆ ಅದು ಯಾವುದೇ ಒಂದು ಸೀಮಿತ ಪ್ರದೇಶಕ್ಕೆ ಸೀಮಿತ ಜನವರ್ಗಕ್ಕೆ ನಾನು ಮಾರ್ಗದರ್ಶಕ ಆಗಿ ಬರಲಿಲ್ಲ. ಕುರಾನ್ ಅದರಲ್ಲಿ ಹೇಳ್ತದೆ, ನಾನು ರಮಜಾನ್ ತಿಂಗಳಲ್ಲಿ ಇದನ್ನು ಅವತೀರ್ಣಗೊಳಿಸಲಾಗಿದೆ, ಇದು ಮನುಕುಲಕ್ಕೆ ಮಾರ್ಗದರ್ಶಕವಾಗಿ ಹುದಲ್ಲಿನ್ನಾಸ್ ಎಂಬುದಾಗಿ ಪವಿತ್ರ ಕುರಾನ್ ಸ್ವತಃ ಹೇಳಿಕೊಳ್ಳುತ್ತದೆ. ಅದರಿಂದ ಇದು ಮಾರ್ಗದರ್ಶನ, ಅದು ಪ್ರವಾದಿ ಜೀವನದಲ್ಲಿ ಅವರು ಅದನ್ನು ಅಳವಡಿಸಿ ತೋರಿಸಿದ್ದಾರೆ. ಆ ಮೂಲಕ ನಾವು ಮತ್ತು ಆರಾಧನೆಯ ಕಾನ್ಸೆಪ್ಟ್ ಮತ್ತು ಪುಣ್ಯಗಳಿಕೆಯ ಕಾನ್ಸೆಪ್ಟ್ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಕೆಲವು ದೇವರ ನಾಮಗಳನ್ನು ಜಪಿಸುವುದು ಅಥವಾ ನಮಾಜ್ ಮಾಡಿಸುವುದು ಇಷ್ಟಕ್ಕೆ ಸೀಮಿತ ಕೊಡೋದಿಲ್ಲ. ಇಸ್ಲಾಂ ಒಂದು ಕಾಂಪ್ರಹೆನ್ಸಿವ್ ಎಂತ ಹೇಳ್ತಾರೆ ವರ್ಷಿಪ್ನ ಇದೊಂದು ಥಾಟ್ಸನ್ನು ಕೊಡುತ್ತೆ. ಅದು ಏನಂತ ಹೇಳ್ತಿದ್ರೆ, ನೀವು ದೇವರ ಧ್ಯಾನ ಅವರ ನಮಾಜ್ ಮಾಡುವುದರ ಒಟ್ಟಿಗೆ ನೀವು ಜನರಿಗೆ ಎಲ್ಲ ರೀತಿಯ ಸಾಮಾಜಿಕ ಸಹಕಾರವನ್ನು ಕೊಡಬೇಕು ಅಂತ ಹೇಳ್ತದೆ. ಸಮಾಜ ಸೇವೆ ಮಾಡುವುದು ಕೂಡ ಆರಾಧನೆ ಅಂತ ಹೇಳ್ತದೆ. ನೀವು ಒಬ್ಬ ತಂದೆ ಮಗನಿಗೆ ಸಾಕುವುದು, ಅವರ ಒಳ್ಳೆಯ ಶಿಕ್ಷಣ ನೀಡಿ ಅವರಿಗೆ ತರಬೇತಿ ನೀಡಿ ಒಬ್ಬ ನಾಗರಿಕನಾಗಿ ಅದು ಆರಾಧನೆ ಅಂತ ಹೇಳ್ತದೆ. ಒಂದು ಕುಟುಂಬವನ್ನು ಸರಿಯಾದ ದಾರಿಗೆ ತರುವುದು ಆರಾಧನೆ ಅಂತ ಹೇಳ್ತಾರೆ. ಇಷ್ಟುವರೆಗೆ ಅಂತ ದಾರಿಯಲ್ಲಿ ನಡೆದು ಹೋಗುವಾಗ ಅಲ್ಲಿರುವಂಥ ಕಲ್ಲು ಮುಳ್ಳುಗಳನ್ನು ಬದಿಗೆ ಸರಿಸುವುದು ಕೂಡ ಆರಾಧನೆ ಅಂತ ಹೇಳ್ತದೆ. ಪುಣ್ಯಗಳಿಕೆಯ ವಿಚಾರ ದೃಷ್ಟಿಕೋನವನ್ನು ಅದನ್ನು ತುಂಬ ವಿಶಾಲವಾಗಿ ಅದು ಇಟ್ಕೊಂಡಿದೆ. ಆದ್ದರಿಂದ ಅದನ್ನು ನಾವು ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಕುಕ್ಕಿಲವರೇ, ಈಗಾಗಲೇ ಹೇಳಿದಂತೆ ಖಾಲಿ ಒಂದು ಧರ್ಮಕ್ಕೆ ಸೀಮಿತವಾಗಿರಬಾರ್ದು. ಯಾಕಂದರೆ ನಿಮ್ಮ ಒಂದು ಕಾರ್ಯಕ್ರಮ ಆಗಿದ್ರು ಕೂಡ ಎಲ್ಲರ ಒಂದು ಪಾಲ್ಗೊಳ್ಳುವಿಕೆ ಅತಿ ಅಗತ್ಯ ಅಂತಲೇ ಹೇಳ್ಬೋದು. ಯಾವ ರೀತಿಯ ಒಂದು ಪ್ರತಿಕ್ರಿಯೆ ವ್ಯಕ್ತವಾಯಿತು ಎಲ್ಲ ವರ್ಗದ ಜನರಿಂದ? ಇದು ರಾಜ್ಯಾದ್ಯಂತ ನಡೀತಾ ಇರುವ ಅಭಿಯಾನ ಆಗಿರುವುದರಿಂದ ಈವರೆಗಿನ ಜಮಾತೆ ಇಸ್ಲಾಮಿ ಹಿಂದೆ ಹಲವು ಅಭಿಯಾನಗಳನ್ನು ನಡೆಸಿದೆ. ಅದರಲ್ಲಿ ಬಹಳ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದ ಅಭಿಯಾನ ಇದು. ಪ್ರತಿಕ್ರಿಯೆ ಹೇಗೆ ಅಂತ ಹೇಳಿದರೆ, ನನ್ನ ಮಟ್ಟಿಗೆ ಮುಸ್ಲಿಮರು ಅಲ್ಲದ ಜನಸಮೂಹ ಈ ರಾಜ್ಯದಲ್ಲಿ ದೊಡ್ಡದಿದೆ. ಆ ಜನಸಮೂಹಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವುದಕ್ಕೆ ಈ ಅಭಿಯಾನದ ಮೂಲಕ ಸಾಧ್ಯ ಆಗಿದೆ. ಮುಖ್ಯವಾಗಿ ಮಾನವೀಯ ಮೌಲ್ಯಗಳು ಅನ್ನುವುದಕ್ಕೆ ಬಹಳ ಹೆಚ್ಚು ಒತ್ತು ಕೊಡಲಾಗಿದೆ. ಮಾನವೀಯ ಮೌಲ್ಯ ಅನ್ನೋದು ನಾನು ಭಾವಿಸ್ತಾ ಇದ್ದೇನೆ, ಮಾನವೀಯ ಮೌಲ್ಯ ಅನ್ನೋದು ಬಹುಶಃ ಈ ಜಗತ್ತನ್ನು ಚಲಾಯಿಸುವ ಗಾಲಿಗಳು ಅಂತ ಭಾವಿಸ್ತಾ ಇದ್ದೇನೆ. ಇವತ್ತಿನ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ, ಮಾನವೀಯತೆಯ ಕೊರತೆ ಇದೆ ಅಂತ. ಅಥವಾ ನಾವು ಸಾಮಾನ್ಯವಾಗಿ ಹೇಳ್ತೇವೆ, ಅವನಿಗೆ ಮಾನವೀಯತೆ ಇಲ್ವ, ಹಾಗೆ ಹೊಡಿತಾನ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾರಂತೇಳಿ ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೇವೆ. ಆ ಬಗೆಯ ಮಾನವೀಯ ಕ್ರೌರ್ಯದ ವಿರುದ್ಧ ಒಂದೊಳ್ಳೆಯ ಶಾಂತಿಯ ಮಾತುಗಳು, ಒಂದು ಶಾಂತಿಯ ಭಾವನೆಗಳನ್ನು ಹರಡುವುದು, ಸಂದೇಶವನ್ನು ಕೊಡಬಹುದಾದಂಥ ಒಂದೊಳ್ಳೆಯ ಕಾರ್ಯಕ್ರಮ ನಡೆದಿದೆ. ನಾನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವೀಯತೆಯ ಬಹಳ ದೊಡ್ಡ ಪ್ರತಿಪಾದಕರಾಗಿದ್ದರು. ದುರಂತ ಏನು ಅಂತ ಹೇಳಿದರೆ, ನಾವು ಅಷ್ಟನ್ನು ಹೇಳುವುದಕ್ಕೆ ಈ ಸಮಾಜಕ್ಕೆ ಬಹಳ ಹಿಂಜರಿದಿದ್ದೇವೆ, ಅಥವಾ ಅದನ್ನು ಹೇಳುವ ರೀತಿಯಲ್ಲಿ ಹೇಳುವುದಕ್ಕೆ ನಮಗೆ ಸಾಧ್ಯ ಆಗಿಲ್ವೇನೋ ಅಂತ ಅನಿಸ್ತಾ ಇದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಒಂದು ಉದಾಹರಣೆ ಕೊಡ್ತೇನೆ. ಪ್ರವಾದಿ ಈ ಜಗತ್ತಿನಲ್ಲಿ ಅಸಮಾನತೆಯನ್ನು ತೊಲಗಿಸಿದ ಬಹಳ ಒಳ್ಳೆಯ ಮಾದರಿಯವರು.
ಆದರೆ ಹೇಗೆ ಅಂತ ಹೇಳುವ, ಆದರೆ ಈ ದೇಶಕ್ಕೆ ಅಥವಾ ನಮ್ಮ ಸಮಾಜಕ್ಕೆ ಪ್ರವಾದಿ ಅಸಮಾನತೆಯನ್ನು ಹೇಗೆ ತೊಲಗಿಸಿದ್ರು ಅಂತ ಕೇಳಿದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ ಅಂತ. ಅದು ಬಹಳ ನೋವಿನ ಸಂಗತಿ ಕೂಡ. ನೀವು ನೋಡಿ, ಪ್ರವಾದಿ ಬರುವಾಗ ಸುಮಾರು 12ಕ್ಕಿಂತ ಹೆಚ್ಚು ಜಾತಿಗಳಿತ್ತು ಮಕ್ಕದಲ್ಲಿ. ಅದು ಇತಿಹಾಸವಾಗಿ ಇರುವಂತಹದ್ದು. ಈ ಜಾತಿಗಳನ್ನು ಇಲ್ಲವಾಗಿಸುವುದು ಹೇಗೆ? ಇದು ಬಹಳ ದೊಡ್ಡ, ಮುಖ್ಯವಾಗಿ ಕರಿಯರ ಬಗ್ಗೆ ಬಹಳ ನಿರ್ಲಕ್ಷ್ಯವಾದ ಮತ್ತು ಅಸ್ಪೃಶ್ಯ ಭಾವನೆ ಇತ್ತು. ಇದನ್ನು ತೊಲಗಿಸಬೇಕು. ಸಾಮಾಜಿಕವಾಗಿ ಇವತ್ತು ನಾವು ಅನುಭವಿಸ್ತಾ ಇರುವಂತಹ ದೊಡ್ಡ ಸಮಸ್ಯೆ ಇದು. ಸಮಾನತೆಯನ್ನು ತರುವುದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ದೊಡ್ಡದೊಂದು ಸಂವಿಧಾನವನ್ನು ರಚಿಸಿದ್ದೇವೆ, ಅದಕ್ಕೆ ಇಷ್ಟು ವರ್ಷ ಆಯಿತು. ಸಂವಿಧಾನವನ್ನು ರಚಿಸುವುದರಲ್ಲಿ ದೊಡ್ಡ ಪಾತ್ರ ವಹಿಸಿದ್ದು ಅಸ್ಪೃಶ್ಯತೆಯನ್ನು ಅನುಭವಿಸಿದ ಓರ್ವ ವ್ಯಕ್ತಿ. ಇದೆಲ್ಲ ಇದ್ದು ಕೂಡ ನಮಗೆ ಇನ್ನೂ ಕೂಡ ಸಮಾನತೆಯನ್ನು ತರಲಿ ಸಾಧ್ಯ ಆಗಿಲ್ಲ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನು ಮಾಡಿದ್ರು ಅಂತ ಹೇಳಿದರೆ, ಆ ಕಟ್ಟ ಕಡೆಯ ವ್ಯಕ್ತಿಯನ್ನು ಮೊಟ್ಟ ಮೊದಲು ಹೋಗಿ ಅಪ್ಪಿ ಹಿಡಿದ್ರು ಅಂತ. ಅವರ ಜೊತೆಗೆ ಆರಂಭದಲ್ಲಿ ಮಕ್ಕಾದಲ್ಲಿ 13 ವರ್ಷ ಇದ್ರು ಪ್ರವಾದಿ. 13 ವರ್ಷದಲ್ಲಿ ಅವರ ಜೊತೆಗಾರರಾಗಿದ್ದು ಅತ್ಯಂತ ಕಟ್ಟ ಕಡೆಯ ಅಸ್ಪೃಶ್ಯ ವ್ಯಕ್ತಿಗಳು. ಅವರೆಲ್ಲರನ್ನು ಅವರು ಅಪ್ಪಿಕೊಂಡ್ರು. ಎರಡನೆಯದು ಅವರು ಮಾಡಿದ ಬಹಳ ದೊಡ್ಡ ಸಾಧನೆ ಏನು ಅಂತ ಹೇಳಿದ್ರೆ, ಅಸ್ಪೃಶ್ಯತೆಯನ್ನು ನಿವಾರಿಸುವುದಕ್ಕಾಗಿ ಕಾರ್ಯಕ್ರಮವನ್ನು ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ಮಾನವೀಯ ಮೌಲ್ಯಗಳು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ಬಳಿಕ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವಿಶೇಷ ಕಾರ್ಯಕ್ರಮ ಮಾನವೀಯ ಮೌಲ್ಯಗಳು. ಇದಕ್ಕೆ ನಿಮಗೆಲ್ಲ ಸ್ವಾಗತ. ಎಸ್ ಇದ್ರಿಸ್ ಅವರೇ, ಈಗಾಗಲೇ ನಾವು ಹೇಳಿದ ಹಾಗೆ ನಿಮ್ಮ ಈ ಒಂದು ಸಂಘಟನೆಯ ಕಡೆಯಿಂದ ಯಾವ ರೀತಿಯ ಯೋಜನೆಗಳನ್ನು ಹಾಕಿಕೊಂಡಿದ್ದೀರಾ ಸಮಾಜಕ್ಕಾಗಿ? ಈ ಸಂದರ್ಭ ಈಗ ನಾವು ಇದು ಶೀರ್ಷಿಕೆಯನ್ನು ಇಟ್ಟದ್ದೇ ಪ್ರವಾದಿ ಜೀವನದಲ್ಲಿ ಮಾನವೀಯ ಮೌಲ್ಯಗಳು ಅಂತ. ಅದ ಸಂದರ್ಭದಲ್ಲಿ ನಾವು ಈಗಾಗಲೇ ನಾನು ಹೇಳಿದಾಗೆ ಏನೇನು ಕಾರ್ಯಕ್ರಮಗಳನ್ನು ಅವರ ಮೌಲ್ಯಗಳನ್ನು ಜನರಿಗೆ ತಲುಪಿಸುವುದೊಟ್ಟಿಗೆ ನಾವು ಪ್ರಾಕ್ಟಿಕಲ್ ಆಗಿ ಕೆಲವು ಕೆಲಸಗಳನ್ನು ಮಾಡಬೇಕು, ಮಾನವ ಕುಲಕ್ಕೆ ಲಾಭ ಆಗುವಂಥದ್ದು ಅಂತ. ಅದೇ ರೀತಿಯಲ್ಲಿ ನಾವು ಅದಕ್ಕೋಸ್ಕರ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಬೇರೆ ಬೇರೆ ಕಡೆಯಲ್ಲಿ. ಅದಲ್ಲದೆ ನಾವು ಕೆಲವು ಶಾಖೆಗಳು ಅಲ್ಲಿ ರಸ್ತೆಯ ಹೊಂಡಗಳನ್ನು ಮುಚ್ಚುವಂಥ ಕೆಲಸಗಳನ್ನು ಮಾಡಿದೆ. ಅದೇ ರೀತಿಯಲ್ಲಿ ನಮ್ಮ ಹೂಡೆ ಶಾಖೆಯ ವತಿಯಿಂದ ಓರ್ವ ಬಡ ವ್ಯಕ್ತಿಗೆ ಒಂದು ಮನೆಯನ್ನು ನಿರ್ಮಿಸಿ ಕೊಡುವಂತಹ ಕಾರ್ಯಕ್ರಮವನ್ನು ಕೂಡ ಈಗ ಫೌಂಡೇಶನ್ ಲೆವೆಲ್ಗೆ ಬಂದಿದೆ. ಅದನ್ನು ಪೂರ್ಣಗೊಳಿಸಿ ಅವರಿಗೆ ಕೊಡುವಂಥ ಕಾರ್ಯಕ್ರಮ ಮಾಡಿದೆ. ಅದಲ್ಲದೆ ಬೇರೆ ಮೆಡಿಕಲ್ ಏಡ್ ಕೊಡುವಂತಹ ಕಾರ್ಯಕ್ರಮಗಳನ್ನು, ರಕ್ತ ದಾನ ಮಾಡುವಂಥ ಕಾರ್ಯಕ್ರಮಗಳನ್ನು ಕೂಡ ಇದರಲ್ಲಿ ನಾವು ಮಾಡಿದ್ದೇವೆ. ಎಸ್ ಓಕೆ. ಕುಕ್ಕಿಲ್ ಅವರೇ, ಪುಸ್ತಕ ಮಾರಾಟ ಬಿಟ್ಟು ವಸ್ತು ಪ್ರದರ್ಶನವನ್ನು ಮಾಡಿರುವಂಥದ್ದು, ಅದು ಮಾಡೆಲ್ಗಳಿಂದ ಆಗಿರ್ಬೋದು, ಸಮ್ ಮೆಸೇಜಸ್ ಅನ್ನು ಕೊಡುವ ರೀತಿ ನೀವು ಮಾಡಿರುವಂಥದ್ದು, ಇದರ ತಯಾರಿ ಯಾವ ರೀತಿ ನಡೀತು? ತಯಾರಿಯನ್ನು ಸ್ವಲ್ಪ ಇವರು ಹೇಳಿದ್ರೆ ಒಳ್ಳೆಯದು, ಸ್ವಲ್ಪ ಇವರಿಗೆ ಹೆಚ್ಚು ಗೊತ್ತಿದೆ ಇದರದ್ದು ತಯಾರಿ ಏನಂತ ಹೇಳಿದ್ರೆ, ನಾವು ಮೊದಲು ಪ್ರವಾದಿಯ ಜೀವನ ಚರಿತ್ರೆ ಉಂಟು, ಅದರ ಆಧಾರದ ಮೇಲೆ ನಾವು ಒಂದು ಸ್ಟೋರಿಯನ್ನು ಪ್ರಿಪೇರ್ ಮಾಡಿದ್ದೇವೆ. ಸ್ಟೋರಿ ಪ್ರಿಪೇರ್ ಮಾಡಿದ ಮೇಲೆ ಮಾಡಲಿಕ್ಕೆ ತುಂಬ ಮಾಡೆಲ್ಗಳನ್ನು ಮಾಡಬೇಕಾಗಿತ್ತು. ನಮಗೆ ಅಷ್ಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಲಿಮಿಟೇಷನನ್ನು ನಾವು ಮೊದಲು ಗಮನದಲ್ಲಿಟ್ಕೊಂಡು ನಾವು ಅವರ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನು ಜನರಿಗೆ ತಿಳಿಸುವಂಥ ಕೆಲವು ಸೆಲೆಕ್ಟೆಡ್ ಐಟಮ್ಸನ್ನು ಇದನ್ನು ಸ್ಟೋರಿಯಲ್ಲಿ ನಾವು ಸೇರಿಸ್ತೇವೆ. ಆನಂತರ ಆ ಸ್ಟೋರಿಯ ಪ್ರಕಾರ ನಾವು ನಮ್ಮ ಕಾರ್ಯಕರ್ತರು ಅದಕ್ಕೆ ಬೇಕಾಗುವಂಥ ಮಾಡೆಲ್ಗಳನ್ನು ಮಾಡಿದರು. ಅದೇ ರೀತಿಯಲ್ಲಿ ನಮ್ಮ ನೆರೆಯ ಜಿಲ್ಲೆ ಶಿವಮೊಗ್ಗದಿಂದ ಕಾರ್ಯಕರ್ತರಿದ್ದಾರೆ ನಮ್ಮದು, ಅವರು ಕೂಡ ನಮ್ಮ ಸಹಕಾರ ಕೊಟ್ಟರು. ಅದಲ್ಲದೆ ನಮ್ಮ ಈ ಸಿಟಿ ಬಸ್ ಸ್ಟ್ಯಾಂಡ್ ಬಳಿ ಇರುವಂತಹ ಆರ್ಟ್ ಗ್ಯಾಲರಿ ಏನಿದೆ, ಜಂಗಮ ಮಠದ ಆವರಣದಲ್ಲಿದೆ, ಅವರ ಸಹಕಾರ ದೊಡ್ಡದಿದೆ ನಮ್ಮ ಇದರಲ್ಲಿ. ಇದೆಲ್ಲ ಸೇರಿಕೊಂಡು ಈ ಒಂದು ವಸ್ತು ಪ್ರದರ್ಶನದ ಮಾಡೆಲ್ಗಳನ್ನು ನಾವು ಸೌಹಾರ್ದದ ಮಾಡೆಲ್ ಅಂತ ಹೇಳ್ಬೋದು, ಎಲ್ಲರನ್ನೂ ಸೇರಿಸ್ಕೊಂಡಿದ್ದಾರೆ. ಪುಸ್ತಕಗಳು ಮಾರಾಟಕ್ಕಿವೆ ಇಲ್ಲಿ, ಪುಸ್ತಕಗಳು ಮಾರಾಟಕ್ಕಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಶಾಂತಿ ಪ್ರಕಾಶನದಿಂದ ಅದು ನಮ್ಮದೇ ಸಂಸ್ಥೆ, ಅದರಿಂದ 280ಕ್ಕಿಂತ ಹೆಚ್ಚು ಪಬ್ಲಿಕೇಶನ್ಗಳು ಹೊರಗೆ ಬಂದಿದೆ. ಅದನ್ನು ಅಲ್ಲದೆ ನಾವು ಇಂಗ್ಲಿಷ್, ಉರ್ದು ಮತ್ತು ಮಲಯಾಳಂ ಮತ್ತು ಹಿಂದಿ ಪುಸ್ತಕಗಳನ್ನು ಕೂಡ ನಾವು ಅಲ್ಲಿ ಪ್ರದರ್ಶನಕ್ಕೆ ಮತ್ತು ಮಾರಾಟಕ್ಕೆ ಇಟ್ಟಿದ್ದೇವೆ. ಎಸ್ ಓಕೆ. ಶೋಯಿಬ್ ಅವರೇ, ಈಗಾಗಲೇ ಹೇಳಿದಾಗೆ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶ ಏನಂತ ಇದ್ದು ಅಂದರೆ ಮಾನವ ಕುಲ ಎಲ್ಲದಕ್ಕಿಂತ ದೊಡ್ಡ ಶ್ರೇಷ್ಠ ಕುಲ ಮಾನವ ಕುಲ ಅಂತ ಹೇಳ್ಬೋದು. ಆದರೆ ಈಗಿನ ದಿವಸದಲ್ಲಿ ಈ ಕೋಮುವಾದದ ಒಂದು ಘರ್ಷಣೆಗಳು ಜಾಸ್ತಿ ಆಗ್ತಿರುವಂಥದ್ದು, ಇದಕ್ಕೆ ಮೂಲ ಕಾರಣ ಏನು? ನಾವು ಹಾಕಿಕೊಂಡಿರುವಂಥ ಡಿಫರೆನ್ಸಸ್ ಅಥವಾ ಲಿಮಿಟೇಷನ್ಸ್? ಇಲ್ಲಿ ನಾವು ಇವತ್ತಿನ ಸಮಾಜವನ್ನು ನೋಡುವಾಗ ಯಾವ ರೀತಿ ನಮ್ಮ ಸಮಾಜ ಹೋಗ್ತಾ ಇದೆ ಅಂತ ನಾವು ಈಗ ನೋಡ್ತಾ ಇದ್ದೇವೆ. ನೋಡಿ, ನಾವು ಆಚರಿಸುವಂಥ ಹಬ್ಬ ಹಬ್ಬಗಳು ಅಂದರೆ ದುಃಖ ದುಮ್ಮಾನಗಳನ್ನು ಬದಿಗಿರಿಸಿ ಒಂದು ಸಂತೋಷ ಪಡುವಂತಹ ದಿನ ಅದು ಹಬ್ಬ. ಆದರೆ ಇಂದಿನ ಸಮಾಜದಲ್ಲಿ ನಾವು ಯಾವ ರೀತಿ ಹಬ್ಬ ಆಚರಿಸ್ತೇವೆ ಅಂದರೆ
ಅದು ಪೊಲೀಸ್ ಸ್ಟೇಷನಲ್ಲಿ ಶಾಂತಿ ಸಭೆಯನ್ನು ಕರೆಯುವ ಮೂಲಕವೋ ಅಥವಾ ಪೊಲೀಸಿನ ಕಣ್ಗಾವಿನಲ್ಲಿ ಹಬ್ಬವನ್ನು ಆಚರಿಸುವಂತಹ ದಿನದಲ್ಲಿ ನಾವಿದ್ದೇವೆ. ಅಂದರೆ ನಮ್ಮ ಸಮಾಜ ಪರಸ್ಪರರ ಬಗ್ಗೆ ಅಪನಂಬಿಕೆ, ಪರಸ್ಪರರ ಬಗ್ಗೆ ನಿಗೂಢತೆ ಅಥವಾ ಪರಸ್ಪರರ ಬಗ್ಗೆ ಒಂಥರ ದ್ವೇಷ, ಇಂಥ ವಾತಾವರಣದಲ್ಲಿ ನಾವಿದ್ದೇವೆ. ಇದಕ್ಕೆ ನಾನು ಪ್ರವಾದಿ ಮೊಹಮ್ಮದರ ಒಂದು ವಚನವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಪ್ರವಾದಿ ಮೊಹಮ್ಮದರು ಹೇಳಿದರು, ನಿನ್ನ ನೆರೆಮನೆಯವನು ಹಸಿದಿರುವಾಗ ಹೊಟ್ಟೆ ತುಂಬ ನೀನು ಊಟ ಮಾಡುತ್ತಿದ್ದಾದರೆ ನೀನು ಒಬ್ಬ ಮುಸ್ಲಿಮ್ನಾಗಲಿಕ್ಕೆ, ನೀನು ಒಬ್ಬ ಉತ್ತಮ ಮನುಷ್ಯನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ. ಅಂದರೆ ಪ್ರವಾದಿ ಮೊಹಮ್ಮದರು ಹೇಳಿದರು, ನೆರೆಮನೆಯವನು ಯಾವುದೇ ಧರ್ಮ ಆಗಿರಲಿ, ಜಾತಿ ಆಗಿರಲಿ, ಪಂಗಡದವನು ಯಾರೇ ಆಗಿರಲಿ, ನೆರೆಮನೆಯವನು ಅವನು ಹಸಿವಿನಿಂದ ಇದ್ದಾಗ ನಾನು ಒಂದು ವೇಳೆ ಹೊಟ್ಟೆ ತುಂಬ ಉಣ್ಣುವುದಾದರೆ ನಾನು ಒಬ್ಬ ಒಳ್ಳೆ ಮುಸ್ಲಿಂ ಆಗಲಿಕ್ಕೆ ಸಾಧ್ಯವಿಲ್ಲ. ಇದರ ಅರ್ಥ ಏನಂದರೆ, ಸಮಾಜದಲ್ಲಿ ಪರಸ್ಪರರನ್ನು ಅರಿಯುವಂತಹ, ನೆರೆಕರೆಯವರನ್ನು ಅಂದರೆ ಒಳ್ಳೆ ರೀತಿಯಲ್ಲಿ ನೋಡುವಂತಹ ಒಂದು ಸಮಾಜವನ್ನು ಪ್ರವಾದಿ ಮೊಹಮ್ಮದರು ಆಗಲೇ ಹೇಳಿದರು. ಒಂದು ವೇಳೆ ಅಲ್ಲೇ ಒಂದು ಹೇಳಿದ್ರು ಅವರು, ನಿನ್ನ ಸ್ವರ್ಗ ಮತ್ತು ನರಕವನ್ನು ತೀರ್ಮಾನಿಸುವುದು ನಿನ್ನ ನೆರೆಯವರು. ಇಷ್ಟೊಂದು ದೊಡ್ಡ ಮಾತು ನಾನು ಹೇಳ್ತಾ ಇರೋದು. ನಿನ್ನ ನೆರೆಯವನ ಧರ್ಮವನ್ನು ಅವರು ಹೇಳಿಲ್ಲ, ನಿನ್ನ ಸ್ವರ್ಗ ಮತ್ತು ನರಕವನ್ನು. ಅವಳಿಗೆ ಒಂದು ಕಂಪ್ಲೇಂಟ್ ಬಂತು. ಆಗ ಅವರು ಹೇಳಿದ್ರು, ಇಂತಿಂಥವ್ರು ನೆರೆಯಲ್ಲಿ ಇಂತಿಂಥವ್ರು ಮಹಿಳೆ ಇದ್ದಾಳೆ, ಒಳ್ಳೆ ನಮಾಜ್ ಮಾಡ್ತಾಳೆ, ಉಪವಾಸ ಹಿಡಿತಾಳೆ, ತುಂಬಾ ಒಳ್ಳೆಯ ಕೆಲಸವನ್ನೆಲ್ಲ ಮಾಡ್ತಾಳೆ. ಆದ್ರೆ ಆಕೆಯ ನಾಳೆಗೆ ಎಷ್ಟು ಕೆಟ್ಟದ್ದು ಅಂತ ಹೇಳಿದ್ರೆ, ಪಕ್ಕದವಳಿಗೆ ಕಿರಿಕಿರಿ ಆಗ್ತಾ ಇದೆ, ಪಕ್ಕದವಳಿಗೆ ಹಿಂಸೆ ಆಗ್ತಾ ಇದೆ, ಅವಳ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳಿದ್ರು. ಅವ್ರಿಗೆ ಆ ಮಹಿಳೆ ಯಾರು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅವ್ರು ಹೇಳಿದ್ರು, ಆಕೆ ನರಕಕ್ಕೆ ಯಾರು ಆಗ್ತಾ ಇದ್ದಾಳೆ ಅಂತ ಹೇಳಿದ್ರು. ಆಗ ಮತ್ತೊಬ್ಬರು ಬಂದು ಹೇಳಿದ್ರು, ಓರ್ವ ಮಹಿಳೆ ಇದ್ದಾಳೆ, ಅವಳ ನಮಾಜು ಅದೆಲ್ಲ ಅಲ್ಲಿಂದ ಅಲ್ಲಿಗೆ ಮಾಡ್ತಾ ಇದ್ದಾಳೆ, ಉಳಿದಂತೆ ದೊಡ್ಡ ದಾನ ಧರ್ಮಗಳೇನು ಮಾಡಲ್ಲ, ಆದ್ರೆ ಆಕೆ ಪಕ್ಕದವರಿಗೆ ಬಹಳ ಇಷ್ಟ ಅಂತ. ಆಗ ಪ್ರವಾದಿ ಹೇಳಿದ್ರು, ಆಗ ಸ್ವರ್ಗಕ್ಕೆ ಅರ್ಹವಾಗುವ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ಅಂದ್ರೆ ನೀವು ನೆರೆಯವರಿಗೆ ಒಳ್ಳೆಯವರಾಗದೆ ಹೋದ್ರೆ, ನಿಮ್ಮ ನೆರೆಯವ ಯಾರು ಆಗಿರ್ಬೋದು, ಅವರಿಗೆ ನಿಮ್ಮ ನೆರೆಯವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ ಆದ್ರೆ, ನಿಮ್ಗೆ ದೇವನಿಗೂ ಕೂಡ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂತ. ನಿಮ್ಮ ಒಳಿತು ಮತ್ತು ನೀವು ಒಳ್ಳೆಯವರು ಕೆಟ್ಟವರು ಅಂತ ನೀವು ಜನರೊಂದಿಗೆ ಹೇಗೆ ವರ್ತಿಸೋರು ಅದನ್ನು ನೋಡಿ ದೇವ ತೀರ್ಮಾನಿಸ್ತಾನೆ. ಇದು ಪ್ರವಾದಿ ಮೊಹಮ್ಮದ್ ಜಗತ್ತಿಗೆ ಕೊಟ್ಟಂತ ಬಹಳ ದೊಡ್ಡ ಮಾನವೀಯ ಸಿದ್ಧಾಂತ ನಾನು ಭಾವಿಸ್ತಾ ಇದ್ದೇನೆ. ಈ ಜಗತ್ತಿಗೆ ಮಾನವೀಯತೆಯ ಎರಡನೇ ಸಂದೇಶ ಅವರು ಕೊಟ್ಟಿದ್ರು. ನ್ಯಾಯದ ಬಗ್ಗೆ ಅವರು ಹೇಳಿದ್ರು. ನ್ಯಾಯ ಎಷ್ಟರವರೆಗೆ ಸ್ಟ್ರಾಂಗ್ ಅಂತ ಅವರು ಹೇಳಿದ್ರು. ಪವಿತ್ರ ಕುರಾನ್ ಹೇಳೋದು, ನ್ಯಾಯ ನಿಮ್ಮ ತಂದೆ ತಾಯಿಯ ವಿರುದ್ಧ ಇದ್ರೆ ನೀವು ನ್ಯಾಯದ ಜೊತೆಗೆ ಇರಬೇಕು ಅಂತ. ಇದು ಪವಿತ್ರ ಕುರಾನ್ನಲ್ಲಿರುವ ವಾಕ್ಯ. ಒಂದು ವೇಳೆ ಆ ಪವಿತ್ರ ಕುರಾನ್ನ ವಾಕ್ಯವನ್ನು ನಾನು ಒಪ್ಪುವುದಿಲ್ಲ, ನನ್ನ ತಾಯಿಯ ಪರ ನಿಲ್ತೇನೆ ಅಂತ ಹೇಳಿದ್ರೆ ನಾನು ಸರಿಯಾದ ಮುಸ್ಲಿಂ ಆಗಲಿಲ್ಲ ಅಂತ ಅರ್ಥ. ನ್ಯಾಯ ನಿನ್ನ ತಂದೆ ತಾಯಿಯ ವಿರುದ್ಧ ಇದ್ರೆ ನೀವು ನ್ಯಾಯದ ಪರ ಇರಬೇಕು, ತಂದೆ ತಾಯಿಯ ಜೊತೆ ಇರಬಾರ್ದು. ಇದು ನ್ಯಾಯಕ್ಕೆ ಅವರು ಕೊಟ್ಟಂತ ಬಹಳ ದೊಡ್ಡ ಡೆಫಿನೇಷನ್. ಇವತ್ತಿನ ಜಗತ್ತಿನಲ್ಲಿ ದೊಡ್ಡ ಸಮಸ್ಯೆ ಇರುವುದು ನ್ಯಾಯದ ವಿತರಣೆ ಅಂತ. ದೊಡ್ಡವರಿಗೊಂದು ನ್ಯಾಯ ಇದೆ, ಬಡವರಿಗೆ ಒಂದು ನ್ಯಾಯ ಇದೆ. ಈ ನ್ಯಾಯದ ಸಿಸ್ಟಮ್ ಅನ್ನು ಪ್ರವಾದಿ ಬಹಳ ಪ್ರಬಲವಾಗಿ ಖಂಡಿಸಿದ್ರು. ಮತ್ತು ನಾನು ಹೇಳ್ತಾ ಇರೋದು, ಅವರ ಜೊತೆಗೆ ದೊಡ್ಡ ಅನುಯಾಯಿಗಳಾಗಿ ಸೇರುವುದಕ್ಕೆ ದೊಡ್ಡ ಕಾರಣ ಅವರ ನ್ಯಾಯ ವಿತರಣೆ ಮತ್ತು ಸಮಾನತೆಯ ಕಲ್ಪನೆ ಆಗಿತ್ತು. ಇವತ್ತಿಗೂ ಕೂಡ ಮುಸ್ಲಿಮರನ್ನು ನೀವು ನೋಡ್ಬೋದು, ಮಸೀದಿಯಲ್ಲಿ ಯಾವ ವ್ಯಕ್ತಿ ಕೂಡ ದೊಡ್ಡವ ಚಿಕ್ಕವ ಅಂತ ಇಲ್ಲ, ಕರಿಯ ಬಿಳಿಯ ಅಂತ ಇಲ್ಲ. ಯಾರು ಮುಂದೆ ಬರ್ತಾರೆ ಅವರು ಎದುರು ಸಾಲಿನಲ್ಲಿ ಇರ್ತಾರೆ, ಯಾರು ಹಿಂದೆ ಬರ್ತಾರೆ, ಆತ ಪ್ರೆಸಿಡೆಂಟ್ ಆದ್ರೂ ಅಷ್ಟೇ, ಅಬ್ದುಲ್ ಕಲಾಂ ಬಂದ್ರು ಕೂಡ ಕೊನೆಗೆ ಬಂದ್ರೆ ಕೊನೆಗೇ ನಿಲ್ಬೇಕು, ಅವ್ರು ಎದುರು ಬರ್ಲಿಕ್ಕಿಲ್ಲ. ಈ ಸಿಸ್ಟಮ್ ಈವರೆಗೂ ಕೂಡ ಪಾಲನೆ ಆಗ್ತಾ ಬಂದಿದೆ. ಅದು ಅವರು ನಮಗೆ ಹಾಕಿಕೊಟ್ಟಂತಹ ದಾರಿ ಅಂತ ನಾನು ಭಾವಿಸ್ತೇನೆ. ಅವರು ಸಮಾನತೆ ಆ ರೀತಿಯ ಚೌಕಟ್ಟನ್ನು ಕೊಟ್ಟರು, ಇನ್ನೊಂದು ನ್ಯಾಯದ ಚೌಕಟ್ಟನ್ನು ಕೊಟ್ಟರು. ಈ ಎರಡು ದೊಡ್ಡ ಮಟ್ಟದಲ್ಲಿ ಅವರ ವಿಚಾರಧಾರೆಯನ್ನು ಒಪ್ಪಿಕೊಳ್ಳುವುದಕ್ಕೆ ಮತ್ತು ಪ್ರೀತಿಸುವುದಕ್ಕೆ ಕಾರಣ ಆಯಿತು. ಅಲ್ಲ, ನಾನು ಹೇಳಿದ ಮಟ್ಟಿಗೆ ಇದು ನಿಮಗೆ ಒಂದು ಕ್ವಶ್ಚನ್ ಕೇಳಿದರೆ ಅಂದರೆ, ಇದು ಕೋಮು ಪರಿಸ್ಥಿತಿ ಹದಗೆಡುವಂಥದ್ದು, ಜನರು ಬೇರೆಯಾಗುವ ಕಾರಣ ಇದರಲ್ಲಿ ಅಂತ ಹೇಳಿದರೆ, ಮನುಷ್ಯ ತನ್ನ ಸಣ್ಣ ಸಣ್ಣ ಲಾಭಗಳನ್ನು ಯೋಚಿಸ್ತಾನೆ, ಅವನು ದೊಡ್ಡ ಲಾಭಗಳ ಬಗ್ಗೆ ಅವನಿಗೆ ಇದಿರುವುದಿಲ್ಲ. ಮತ್ತೇನಾಗ್ತದೆ ಅಂತ ಹೇಳಿದ್ರೆ, ಅವನಲ್ಲಿ ಅವಸರವಾದ ಹೆಚ್ಚಿದೆ. ಮನುಷ್ಯನ ಅವಸರವಾದ ಹೆಚ್ಚಿದಾಗ ಈ ಪೊಲಿಟಿಕಲ್ ಸಿಸ್ಟಮ್, ರಾಜಕೀಯ ವ್ಯವಸ್ಥೆ ಉಂಟು, ಅದರಲ್ಲಿ ಕೂಡ ಮನುಷ್ಯನೇ ಇರುವುದು. ಪ್ರತಿಯೊಂದು ಪಾರ್ಟಿ ಕೂಡ ಏನಾದರೂ ಜನರನ್ನು ಭಾವನಾತ್ಮಕವಾಗಿ ಉದ್ರೇಕಿಸಿ. ಸರ್, ಒಂದು ನಿಮಿಷ, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ. ನಮಸ್ತೆ. ಹಲೋ. ಎಸ್ ಸರ್, ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮಹೇಶ್ ಅಂತ, ಹೂಡೆಯಿಂದ. ಎಸ್ ಸರ್, ಈ ಒಂದು ವಸ್ತು ಪ್ರದರ್ಶನ ನಡೀತಿರುವಂತದ್ದು ನಮ್ಮ ಉಡುಪಿಯಲ್ಲಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವುದಾದ್ರೆ ನೀವು ವ್ಯಕ್ತಪಡಿಸಬಹುದು. ನಾನು ಹೋಗಿದ್ದೇನೆ. ಎಸ್ ಸರ್, ಹೇಳಿ. ತುಂಬಾ ಸಂತೋಷ ಆಗ್ತದೆ. ಮಾನವೀಯ ಮೌಲ್ಯ ನಿಜವಾಗಿ ಬೇಕಾಗಿದ್ದಂತದೇ ಕೆಲಸ ಮಾಡಿದ್ದಾರಲ್ಲ. ಹುಟ್ಟೋಗಿ ನಾವೇನು ಜಾತಿಯನ್ನು ಹಿಡ್ಕೊಂಡು ಬರ್ಲಿಲ್ಲ, ಮಾನವೀಯತೆ ಮತ್ತು ಇಟ್ಕೊಂಡು ಬಂದದಲ್ಲ, ಆ ಮಾನವ ಜನ್ಮನ ಇಟ್ಕೊಂಡ್ ಬಂದಿದ್ದೇವೆ. ಅದರಿಂದ ಮಾನವೀಯತೆ ಬೇಕೇ ಬೇಕು. ಇವತ್ತು ಏನಾಗಿದೆ ಅಂದ್ರೆ, ಸಮಾಜದಲ್ಲಿ ಇವತ್ತು ಕೋಮು ದ್ವೇಷಗಳು ಅದೇ ಹೆಚ್ಚಾಗ್ತಾ ಇದೆ.
ಮಾನವ ಮೌಲ್ಯ ಅಂದ್ರೆ ಮಾನವೀಯತೆ ಬೇಕೆನ್ನುವಂತ ರೀತಿಯಲ್ಲಿ ಕೆಲಸ ಆಗ್ಬೇಕು. ಅದಕ್ಕೆ ಇವ್ರು ಮಾಡ್ತಿರುವಂತದ್ದು ಒಳ್ಳೆ ಕೆಲಸ. ಇದ್ರಿಸ್ ಇವರೆಲ್ಲ ಮಾಡ್ತಿದ್ದಾರಲ್ಲ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಎಸ್ ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಎಸ್ ಈಗಾಗಲೇ ನಾವು ಮಾತಾಡ್ತಿದ್ವಿ. ಇದು ಅಂದರೆ ಈ ಅವಸರವಾದ ಎಲ್ಲ ವಿಭಾಗಕ್ಕೂ ಇದೆ. ನಾನೀಗ ರಾಜಕೀಯ ಹೇಳಿದ್ದೇನೆ, ಅದು ಎಂತ ಹೇಳ್ತಾರೆ, ಇದು ನಮ್ಮ ಆರ್ಥಿಕ ಇದರಲ್ಲಿ ಸಾಮಾಜಿಕ ಆಗಲಿ ಅಥವಾ ಬೇರೆ ಯಾವುದೇ ರಂಗಗಳಲ್ಲಿ ಈ ಅವಸರ ಆದಷ್ಟು ಬೇಗ ನಾವು ಗಳಿಸ್ಕೊಳ್ಬೇಕು ಎಂಬಂಥ ಭಾವನೆಗಳು. ಅದಕ್ಕೋಸ್ಕರವೇ ನಮ್ಮ ವಿಶೇಷವಾಗಿ ಆಡಳಿತ ನಡೆಸುವ ರಾಜಕೀಯ ಪಕ್ಷಗಳು ಅದರ ಭಾವನೆಗಳನ್ನು ಉದ್ರೇಕಿಸಿ ಅದನ್ನು ಅದರ ಫಸಲನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ, ಈ ಪ್ರಯತ್ನದಿಂದಾಗಿ ಮಾಡಲಿಕ್ಕಾಗಿ ಜನರ ನಂಬಿಕೆಗಳ ಆಧಾರದ ಮೇಲೆ ಅವರನ್ನು ಉದ್ರೇಕಿಸಿ ಇದು ಆ ಪಾರ್ಟಿ ಈ ಪಾರ್ಟಿ ಅಂತ ಹೇಳೋದು. ಎಲ್ಲ ಪಾರ್ಟಿಗಳಲ್ಲಿಯೂ ಇಂತಹ ಒಂದು ಅವಸರವಾದ ಇದೆ. ಅದನ್ನು ಪ್ರವಾದಿ ಆ ಸಂದರ್ಭದಲ್ಲೇ ಖಂಡಿಸಿದ್ದಾರೆ. ಅವರು ಎಂತ ಹೇಳ್ತಾರೆ ಅಂದರೆ, ಅದು ಯಾರೇ ವ್ಯಕ್ತಿ ಆಗಲಿ, ನನ್ನ ಜನ ಅವರ ಜನ ಎಂದು ಹೇಳುವುದಿಲ್ಲ. ಅವರು ಯಾರೇ ಮಾಡಿದರೋ ತಪ್ಪನ್ನು ತಪ್ಪು ಅಂತ ಹೇಳಬೇಕು. ಒಮ್ಮೆ ಪ್ರವಾದಿಯವರ ಹತ್ರ ಬಂದು ಅವರ ಸಂಗಾತಿಗಳು ಹೇಳ್ತಾರೆ, ಮನ್ ಅಸಬೀಯ ಅಂದರೆ ಸಂಕುಚಿತವಾದ ಅಥವಾ ಕೋಮುವಾದ ಅಂತ ಏನು ಅಂತ ಕೇಳ್ತಾರೆ. ಆಗ ಪ್ರವಾದಿಯವರು ಹೇಳ್ತಾರೆ, ನನ್ನ ಜನ, ನನ್ನ ಧರ್ಮದವನು ಅಥವಾ ನನ್ನ ಜನಾಂಗದವನು ಒಂದು ವೇಳೆ ಅವನು ತಪ್ಪು ಮಾಡಿದ್ರೂ ಅವನಿಗೆ ಬೆಂಬಲಿಸುವುದು ಅದು ಕೋಮುವಾದ ಅಂತ ಹೇಳ್ತಾರೆ. ಇದು ಆಮೇಲೆ ಕುರಾನ್ನ ಒಂದು ಸೂಕ್ತ ಇದೆ, ಅದರಿಂದ ಹೇಳ್ತಾರೆ ಅಂದರೆ ಕೋಮುವಾದವನ್ನು ಎಷ್ಟು ಖಂಡಾತುಂಡವಾಗಿ ಅವರು ಖಂಡಿಸಿದ್ರು ಎಂಬುದಾಗಿ. ಕುರಾನ್ನ ಒಂದು ಸೂಕ್ತ ಇದೆ, ವಲ ಎಜ್ರಿಮನ್ನಕುಂ ಶನಆನು ಕೌಮಿನ್ ಅಲಾ ಇಲ್ಲ ತಾದಿಲು ಈದಿಲು ಹೂ ಅಕ್ರಬುತ್ತಕ್ವ ಅಂತ. ಯಾವುದೇ ಸಮುದಾಯದ ಬಗ್ಗೆ ಇರುವಂತಹ ನಿಮ್ಮ ಮನಸ್ತಾಪ ಅಥವಾ ಅದರ ಬಗ್ಗೆ ಇರುವಂತಹ ನಿಮ್ಮ ದ್ವೇಷ ಭಾವನೆಯು ಅವರೊಂದಿಗೆ ಕೂಡ ನಿಮ್ಮ ಅನ್ಯಾಯವಾಗಿ ಮಾಡುವಂಥವರಾಗಬಾರ್ದು. ಅವರೊಂದಿಗೆ ನ್ಯಾಯ ಪಾಲಿಸಬೇಕು. ನ್ಯಾಯ ಪಾಲಿಸುವುದೇ ದೇವಭಕ್ತಿ ಎಂಬುದಾಗಿ ಅವರು ಹೇಳ್ತಾರೆ. ಅದರಿಂದ ಒಂದು ವೇಳೆ ನ್ಯಾಯ ನಿಮಗೆ ದೇವಭಕ್ತಿ ಅಂತ ಅನಿಸಿದರೆ ಈ ಭೂಮಿಯಲ್ಲಿ ಯಾವುದೇ ಅನ್ಯಾಯಗಳು ಅಥವಾ ಮಾನವೀಯ ಹಕ್ಕುಗಳನ್ನು ದಮನಿಸುವಂಥ ಕೆಲಸಗಳು ಆಗುವುದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಎಸ್ ಓಕೆ. ಹಾಗೆ ಕುಕಿಲ್ ಅವರೇ ನೋಡಿ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡುವಾಗ 70% ಸಪೋರ್ಟ್ ಮಾಡಿದರೆ ಒಂದು 30% ಒಂದು ಸಪ್ರೇಟ್ ಇರ್ತಾರೆ, ಬೇಡ ಅನ್ನುವಂಥದ್ದು ವಿಷಯ ಬರುತ್ತೆ. ಸೊ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅಂತ ಸಮಸ್ಯೆ ಏನಾದರೂ ಬಂತ? ನನಗೆ ಗೊತ್ತಿರುವ ಹಾಗೆ ಸಮಾಜದಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ನಮ್ಮನ್ನು ದೂರ ಇಡುವಂತ ನೀವು ನೋಡಿ, ಈಗ ಮಹೇಶ್ರು ಕಾಲ್ ಮಾಡಿದ್ರು, ಅವ್ರು ಕಾಲ್ ಮಾಡಿ ಹೇಳಿದ್ರು ಬಹಳ ಒಳ್ಳೆಯ ಕಾರ್ಯಕ್ರಮ, ಇಷ್ಟ ಆಗಿದೆ ಅವರಿಗೆ. ಈ ಬಗೆಯ ಇಷ್ಟ ಈ ಸಮಾಜದಿಂದ ನಮಗೆ ಎಲ್ಲ ಕಡೆಯಿಂದಲೂ ಅಂತ ಬೆಂಬಲಗಳೇ ಸಿಗ್ತಾ ಇವೆ. ಈ ಕಾರ್ಯಕ್ರಮ ಚೆನ್ನಾಗಿಲ್ಲ ಅಥವಾ ಮುಸ್ಲಿಂ ಸಮುದಾಯದ ಒಳಗೆ ಆಗಿರಲಿ ಹೊರಗೆ ಆಗಿರಲಿ, ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಇಷ್ಟಪಟ್ಟಿದ್ದಾರೆ. ಇಂಥ ಕಾರ್ಯಕ್ರಮಗಳು ಹೆಚ್ಚು ಆದಂತೆ ನಾನು ಭಾವಿಸ್ತಾ ಇದ್ದೇನೆ, ನೀವು ಆಗ ಕೇಳಿದ ಪ್ರಶ್ನೆಗೆ ಉತ್ತರಗಳು ಲಭ್ಯ ಆಗಬಹುದು ಅಂತ ನಾನು ಭಾವಿಸ್ತೇನೆ. ಯಾಕೆ ಸಮಾಜದಲ್ಲಿ ಉದ್ವಿಗ್ನತೆಯ ಸನ್ನಿವೇಶಗಳು ಸೃಷ್ಟಿಯಾಗ್ತಾ ಇವೆ ಅಂತ ನೀವು ಪ್ರಶ್ನೆಗಳಿದ್ರಿ. ಬಹುಶಃ ಇಂಥ ಯಾವುದು ಮಾನವೀಯ ಮೌಲ್ಯಗಳ ಸಂದೇಶವನ್ನು ಜನರಿಗೆ ಹೆಚ್ಚೆಚ್ಚು ತಲುಪಿಸುವ ಕೆಲಸ ಆಗಬೇಕು. ಮುಸ್ಲಿಮರಂದ್ರೆ ಹೀಗಿದ್ದಾರೆ, ಇವರು ಹೀಗೆ ಬದುಕೋದು, ಇವರ ಸಂಸ್ಕೃತಿ ಹೀಗೆ, ಇವರ ಏಕದೇವನ ಆರಾಧನೆ ಅಂದ್ರೆ ಹೀಗೆ, ಅದು ಇನ್ನೊಬ್ಬರನ್ನು ನೋಯಿಸುವುದಕ್ಕೆ ಇರುವ ಆರಾಧನೆ ಅಲ್ಲ. ಮುಸ್ಲಿಮರು ಹೀಗೆ ಬದುಕ್ತಾ ಇದ್ದಾರೆ, ಅವರ ವೇಷಭೂಷಣಗಳು ಹೀಗೆ, ಅವರ ಆಹಾರ ಕ್ರಮಗಳು ಹೀಗೆ, ಇದು ಇನ್ನೊಬ್ಬರಿಗೆ ನೋವು ಕೊಡಬಹುದಾದ ಆಹಾರ ಕ್ರಮಗಳು, ವೇಷಭೂಷಣಗಳು, ಏಕದೇವರಾಧನೆಯೋ ಅಲ್ಲ. ಇಂಥದ್ದನ್ನು ಜನರಿಗೆ ಹೇಳಬೇಕಲ್ಲ, ಅವರಿಗೆ ಗೊತ್ತಾದ ಮೇಲೆಲ್ಲ ಅವರದನ್ನು ಅನುಸರಿಸುದು. ಇವತ್ತಿನ ದೊಡ್ಡ ಸಮಸ್ಯೆ ಇಂಥದ್ದನ್ನು ಹೇಳುವುದಕ್ಕೆ ಬಿಡ್ತಾ ಇಲ್ಲ. ಎರಡನೇದು, ಎಷ್ಟು ನಿಜವಾಗಿ ಇವತ್ತಿನ ಉದ್ವಿಗ್ನತೆಗೆ ಒಂದು ಕಾರಣ ಏನು ಅಂತ ಹೇಳಿದ್ರೆ 24 ಅವರ್ ರಾಜಕೀಯ. ಅದು ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಟ್ವಿಟರ್ ಇರ್ಬೋದು, ಎಲ್ಲದರಲ್ಲಿಯೂ 24 ಅವರ್ ರಾಜಕೀಯ. ಮತ್ತು ನೀವು ಏನು ಮಾತಾಡಿದ್ರು ಕೂಡ ರಾಜಕೀಯಕ್ಕೆ ಲಿಂಕ್ ಮಾಡ್ಲಿಕ್ಕೆ ಆಗುತ್ತೆ. ಈ ಬಗೆಯ ಎದ್ದರು ಕುಳಿತರು ಮಲಗಿದ್ರು ರಾಜಕೀಯವನ್ನೇ ಮಾತಾಡುವಾಗ, ಉಂಡರು ಎಲ್ಲವೂ ರಾಜಕೀಯ ಆಗುವಾಗ ಸುಲಭವಾಗಿ ಜನರನ್ನು ದಾರಿ ತಪ್ಪಿಸುವುದಕ್ಕೆ ಸುಲಭ ಆಗ್ತದೆ. 20 ವರ್ಷಗಳ ಹಿಂದೆ ಇಂಥದ್ದು ಇರಲಿಲ್ಲ ಅಂತ, ಇಂಥದ್ದೇ ಇಲ್ಲದೆ ಇರುವುದಕ್ಕೆ ಕಾರಣ ಇಸ್ಲಾಂ ಧರ್ಮ ಇರಲಿಲ್ಲ ಅಂತ ಅಲ್ಲ. ಹಿಂದೂಗಳು ಇದ್ರು, ಮುಸ್ಲಿಮರು ಇದ್ರು, ಕ್ರೈಸ್ತರು ಇದ್ರು, ಎಲ್ಲರೂ ಇದ್ರು. ಆದ್ರೆ 20 ವರ್ಷಗಳ ಬಳಿಕ ತಂತ್ರಜ್ಞಾನದಲ್ಲಿ ಆದ ದೊಡ್ಡ ಬದಲಾವಣೆ ಅದು ದುರುಪಯೋಗಕ್ಕೂ ಕೂಡ ಕಾರಣ ಆಯಿತು. ಜನರನ್ನು ಸುಲಭವಾಗಿ ಬಲಿ ಬೀಳಿಸುವುದಕ್ಕೆ ಮತ್ತು ಒಂದು ಧರ್ಮದ ವಿರುದ್ಧ ದ್ವೇಷವನ್ನು ಹರಡುವುದಕ್ಕೆ ಯಾರಿಗೆ ಅಗತ್ಯ ಇದೆಯೋ ಅವರು ಅದನ್ನೆಲ್ಲ ಬಳಸಿದ್ರು. ಎಲ್ಲ ಎರಡು ಧರ್ಮಗಳ ಜನರು ಕೂಡ ಬಲಿಪಶುಗಳು ಇವತ್ತು. ಒಂದು ಧರ್ಮದವರು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ಎರಡು ಧರ್ಮಗಳಲ್ಲಿಯೂ ಕೋಮುವಾದಿ ವಿಚಾರಧಾರೆಗಳು ಇವೆ. ಜನರನ್ನು ದ್ವೇಷಿಸುವ, ಧರ್ಮದ ಆಧಾರದಲ್ಲಿ ದ್ವೇಷಿಸುವ ಮತ್ತು ಸಾಯಿಸುವ ಕೆಲಸಗಳು ಕೂಡ ಎರಡು ಧರ್ಮಗಳಲ್ಲಿ ಆಗ್ತಾ ಇದೆ. ಇದಕ್ಕೆ ಒಂದು ಧರ್ಮದ ವಿಚಾರಧಾರೆ ಕಾರಣ ಅಲ್ಲ ಅಂತ ಹೇಳಿ ಆ ರೀತಿಯಲ್ಲೇ ನಮಗೆ ಹೇಳ್ಬೋದು. ಯಾವುದಾದ್ರೂ ಒಂದು ಧರ್ಮದ ವಿಚಾರಧಾರೆ ಕೆಟ್ಟದು ಅಂತಾದ್ರೆ ಎರಡೂ ಧರ್ಮದಲ್ಲಿ ಇಂಥವ್ರು ಇರ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಈಗ ಎರಡೂ ಕಡೆಯೂ ಇದೆ. ಆದ್ದರಿಂದ ಇದನ್ನು ಮುಗಿಸುವುದಕ್ಕಿರುವ ಬಹಳ ಒಳ್ಳೆಯ ಕಾರ್ಯಕ್ರಮ ಯಾವುದು ಅಂತ ಹೇಳಿದ್ರೆ ಅವರವರ ಧರ್ಮದ ವಿಚಾರಧಾರೆಯನ್ನು ಜನರಿಗೆ ಅವರು ಹೇಳಿಕೊಡುದು. ಹಿಂದೂ ಧರ್ಮದ ವಿಚಾರಧಾರೆ ಇದು, ಸ್ವಾಮೀಜಿಗಳು ನಮಗೆ ಹೇಳಿಕೊಡ್ಲಿ, ಸಮಾಜದಲ್ಲಿ ಅಂತ ಕಾರ್ಯಕ್ರಮಗಳನ್ನು ಮಾಡಲಿ, ನಮ್ಮನ್ನು ಕರೆಯಲಿ, ನಾವು ಕೂಡ ಅದೇ ಎಲ್ಲರನ್ನೂ ಕರೆಯೋದು. ನೋಡಿ, ಪ್ರವಾದಿಯವರು ಹೀಗೆ ಹೇಳಿದ್ದಾರೆ, ಪವಿತ್ರ ಕುರಾನ್ ಅಂದ್ರೆ ಹೀಗಿದೆ, ನೀವು ಬನ್ನಿ ಓದಿ, ಜನರಿಗೆ ಹೇಳಿ. ಇದು ದ್ವೇಷದ ವಿಚಾರಧಾರೆ ಅಲ್ಲ, ಇದು ನೋಯಿಸುವ ವಿಚಾರಧಾರೆ ಅಲ್ಲ, ಇನ್ನೊಬ್ಬರನ್ನು ಖಂಡಿಸುವ
ಬೆಂಬಲಿಸುವ ವಿಚಾರಧಾರೆ ಅಲ್ಲ. ಹೀಗೆ ನಾವು ಪರಸ್ಪರ ಮಾತಾಡಿಕೊಂಡು ವಿಚಾರಧಾರೆಯನ್ನು ಹಂಚಿಕೊಂಡ್ರೆ ಮತ್ತು ದ್ವೇಷ ಯಾರೇ ಮಾಡಿದ್ರು, ದ್ವೇಷಿಸುವ ಸಿದ್ಧಾಂತವನ್ನು ಯಾರೇ ಪ್ರಚಾರ ಮಾಡಿದ್ರು ಅದಕ್ಕೆ ಬೆಂಬಲ ಸಿಗಲ್ಲ ಅಂತ. ಆದ್ದರಿಂದ ಇಂತಹ ಪ್ರಚಾರ ಕಾರ್ಯಕ್ರಮಕ್ಕೆ ನೀವು ಕೂಡ ಹೆಚ್ಚು ಪ್ರಚಾರ ಕೊಡಬೇಕು ಮತ್ತು ಸಮಾಜದಲ್ಲಿ ಕೂಡ ಒಳ್ಳೆಯ ಪ್ರಚಾರ ಲಭ್ಯ ಆಗುವಂತೆ ನೋಡಿಕೊಳ್ಬೇಕು. ಇದಕ್ಕೆ ಒಂದು ನಿಮಿಷ, ಈಗ ನೀವು ಕೇಳಿದ್ರಿ ಅಂತ ಹೇಳಿದ್ರೆ ಪ್ರತಿಕ್ರಿಯೆ ಬಗ್ಗೆ ಕೇಳಿದ್ರಿ. ಪ್ರತಿಕ್ರಿಯೆ ನಾನು ಆಗಾಗಲೇ ಬೇರೆ ಎಲ್ಲ ಕಡೆಯಿಂದ ಹೇಳಿದ್ದೇನೆ. ಅದರ ಹೊರತಾಗಿ ಒಂದು ವಿಷಯ ನಾನು ಮರ್ತೇನಂತ ಹೇಳಿದರೆ, ನಾವು ಈ ಎಲ್ಲರೊಂದಿಗೆ ಭೇಟಿ ಆಗೋ ಹಾಗೆ ಇಲ್ಲಿರುವ ಎಲ್ಲ ಮಠ ಮಂದಿರಗಳಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದೇವೆ ನಾವು ಈ ಸಂದೇಶವನ್ನು ತೆಗೆದುಕೊಂಡು ಹೋಗಿ. ಅಲ್ಲಿ ಆ ಧಾರ್ಮಿಕ ಕೇಂದ್ರದಲ್ಲಿಯೂ ನಮಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಅದಲ್ಲದೆ ಬೇರೆ ಬೇರೆ ಸಾಮಾಜಿಕ ಸಂಘಟನೆಗಳು, ಧಾರ್ಮಿಕ ಸಂಘಟನೆಗಳ ಮುಖ್ಯಸ್ಥರನ್ನು ಕೂಡ ನಾವು ಭೇಟಿಯಾಗಿದ್ದೇವೆ. ಆದ್ದರಿಂದ ನಮಗೆ ನಾವು ಎಷ್ಟು ಅವರ ನಿರೀಕ್ಷೆ ಇಟ್ಟಿದ್ದೇವೋ ಅದಕ್ಕಿಂತ ಜಾಸ್ತಿ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಸ್ ಶೋಯಿಬ್ ಅವರು, ಈಗಾಗಲೇ ನಾವು ಮಾತಾಡಿದ್ವಿ, ತುಂಬ ಇದರ ಬಗ್ಗೆ ಮಾತಾಡಿದ್ವಿ. ಆದರೂ ಒಂದು ಪ್ರಶ್ನೆ ಇದೆ. ಎಲ್ಲರಿಗೂ ಗೊತ್ತಿರುವಂಥ ವಿಷಯ, ನಾವೆಲ್ಲ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಮತ ಅರಿತಿರುವಂಥ ವಿಷಯ. ಆದರೆ ವಾಸ್ತವ್ಯಕ್ಕೆ ತರಲು ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನು? ಇದಕ್ಕೆ ಅದೇ ನಮ್ಮ ಕುಕ್ಕಿಲ ಸರ್ ಹೇಳಿದ ಹಾಗೆ ಪರಸ್ಪರರ ಧರ್ಮದ ಬಗ್ಗೆ ಪರಸ್ಪರರು ಹಂಚಿಕೊಳ್ಬೇಕು. ನನ್ನ ಧರ್ಮದ ಬಗ್ಗೆ ನಾವು ಇತರ ಧರ್ಮೀಯರಿಗೆ ಹೇಳಬೇಕು, ಅವರ ಧರ್ಮದ ಬಗ್ಗೆ ನಾವು ಕೇಳಬೇಕು. ಆವಾಗ ಮಾತ್ರ ಪರಸ್ಪರನ್ನು ಅರಿಯಲು ಸಾಧ್ಯವಾಗ್ತದೆ. ಇದಕ್ಕೆ ಉದಾಹರಣೆಯಾಗಿ ನಾವು ನಡೆಸಿದಂತಹ ವಸ್ತು ಪ್ರದರ್ಶನದಲ್ಲಿ ಓರ್ವ ಮೈಸೂರಿನ ಹುಡುಗ ಬಂದ. ನಾನು ಅವನಿಗೆ ವಸ್ತು ಪ್ರದರ್ಶನ ತೋರಿಸ್ತಿರುವಾಗ ಅವನು ಹೇಳ್ದ, ನನಗೆ ಇಷ್ಟು ವರ್ಷ ಆಯಿತು, ಒಂದು 30 ವರ್ಷ ಆಗಿರ್ಬೋದು, ಇಷ್ಟು ವರ್ಷ ಆಯಿತು ಇಸ್ಲಾಮಿನ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ. ಈಗ ನನಗೆ ಗೊತ್ತಾಯಿತು ಇಸ್ಲಾಂ ಅಂದರೆ ಏನು, ಪ್ರವಾದಿ ಅಂದರೆ ಏನು, ಪ್ರವಾದಿ ಏನು ಹೇಳಿದ್ದಾರೆ, ಸ್ವಲ್ಪ ಅವನಿಗೆ ಜ್ಞಾನೋದಯವಾಯಿತು. ಈ ರೀತಿ ಈಗ ನಾವು ಮುಸ್ಲಿಮರು ಮಾಡಿದರೂ ಕೂಡ ಇದೇ ರೀತಿ ಬೇರೆ ಧರ್ಮವರು ಕೂಡ ಅವರ ಧರ್ಮದ ಬಗ್ಗೆ ಇತರರಿಗೆ ತಿಳಿಸಿದರೆ ಖಂಡಿತವಾಗಿಯೂ ಪರಸ್ಪರನ್ನು ಅರಿಯುವಂತಹ, ಬೆಸೆಯುವಂತಹ ಒಂದು ಸಮಾಜದಲ್ಲಿ ನಾವು ಇರಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಅದೇ ನನ್ನ ಧರ್ಮ ಬೇರೆ ನಿನ್ನ ಧರ್ಮ ಬೇರೆ ಅಂತ ನಾವು ಭಾವಿಸಿದರೆ ಸಮಾಜದಲ್ಲಿ ಒಂಥರ ಕೋಮು ಭಾವನೆ ಉಂಟಾಗ್ತದೆ. ಹಾಗಾಗಿ ಪರಸ್ಪರನ್ನು ಅರಿಯುವಂಥ ಕಾರ್ಯಕ್ರಮ ಅತಿ ಹೆಚ್ಚಾಗಬೇಕಂತ ನನ್ನ ಭಾವನೆ. ಎಸ್, ಓಕೆ. ಇನ್ನೊಂದು ಪ್ರಶ್ನೆ ಏನಂದರೆ ಕುಕ್ಕಿಲವರೇ, ಈಗ ತುಂಬ ಜನ ಇದರ ಪರಿಶ್ರಮ ಪಟ್ಟವರು, ಇದಕ್ಕೆ ಶ್ರಮ ಪಟ್ಟವರು ತುಂಬ ಜನ ಇರ್ತಾರೆ, ಹಿಂಬದಿಯಲ್ಲಿರ್ತಾರೆ, ತೆರೆಮರೆಯಲ್ಲಿರ್ತಾರೆ. ಸಂಘಟನೆಯಿಂದ ಬಂದಾಗ ತುಂಬ ಜನ ಅದರಲ್ಲಿ ಕೈ ಜೋಡಿಸುವಂಥದ್ದು ಸಹಜ. ಇದಕ್ಕೆ ಆ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಿದವರಿಗೆ ಏನಾದರೂ ಒಂದು ಹೇಳಬೇಕಂತಿದ್ರೆ ಏನಂತ ಹೇಳ್ತೀರಾ? ಅವರಿಗೆ ಏನಾದರೂ ಒಂದು ಮೆಸೇಜನ್ನು ನೀಡುವಂಥ ಈ ಸಮಾಜದಲ್ಲಿ ಕಟ್ಟುವ ಕೆಲಸವನ್ನು ಯಾರೇ ಮಾಡಿದರೂ ಕೂಡ ಧರ್ಮ ಜಾತಿಯನ್ನು ಹೊರತುಪಡಿಸಿ ಬೆಂಬಲಿಸುವ ಕೆಲಸ ಆಗಬೇಕು. ಒಂದನೇದಾಗಿ ಒಳ್ಳೆಯತನಕ್ಕಾಗಿ ದುಡಿಯುವ ಒಂದು ದೊಡ್ಡ ವರ್ಗ ಇದೆ. ಉಡುಪಿಯಲ್ಲಿ ಇವರು ಇಂಥ ಕಾರ್ಯಕ್ರಮ ಮಾಡಿದರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ಕಟ್ಟುವ ರೀತಿಯ ವಿಧಾನ ಬೇರೆ ಇರ್ಬೋದು. ಆದರೆ ಸಮಾಜವನ್ನು ಒಳಿತಿನ ಕಡೆಗೆ ಹೋಗಬೇಕು ಮತ್ತು ದ್ವೇಷ ಹರಡಬೇಕು ಅಂತ ಭಾವಿಸಿ ಕೆಲಸ ಮಾಡುವ ತುಂಬ ಜನರಿದ್ದಾರೆ. ಅವರನ್ನು ಅವರ ಹತ್ತಿರ ಹೋಗುವುದು, ಅವರ ಬೆನ್ನು ತಟ್ಟುವುದು, ಅವರ ಕಾರ್ಯಕ್ರಮಕ್ಕೆ ಭೇಟಿ ಕೊಡುವುದು ಮತ್ತು ಅವರ ವಿಚಾರಧಾರೆಗಳನ್ನು ಕೇಳಿಕೊಳ್ಳುವುದು, ಇದು ಮಾಡಬೇಕು ಮತ್ತು ಅವರಿಗೆ ಧೈರ್ಯ ತುಂಬಬೇಕು. ಸಮಾಜದಲ್ಲಿ ಎಲ್ಲಿ ಹೋದರೂ ಕೂಡ ನಾವು ಅಲ್ಲಿ ಹೋಗಿ ಆ ಕಾರ್ಯಕ್ರಮದ ಬಗ್ಗೆ ಮಾತಾಡಬೇಕು. ನೋಡಿ, ಇಲ್ಲಿ ಉಡುಪಿಯಲ್ಲಿ ಇಂತಿಂಥ ಕಾರ್ಯಕ್ರಮ ಮಾಡಿದ್ರು, ಅದು ಬಹಳ ಒಳ್ಳೆಯ ಕಾರ್ಯಕ್ರಮ. ಧರ್ಮದ ಬಗ್ಗೆ ಅವರು ಹೇಳಿಕೊಡುವಂತಹ ಕಾನ್ಸೆಪ್ಟ್ ಇದೆಯಲ್ಲ, ಆ ಕಾನ್ಸೆಪ್ಟ್ ಈ ಸಮಾಜಕ್ಕೆ ಅಗತ್ಯ ಇದೆ. ನೀವು ಅಂತ ಕಾರ್ಯಕ್ರಮಕ್ಕೊಮ್ಮೆ ಭೇಟಿ ಕೊಡಿ, ಅಂತಹವರನ್ನು ಭೇಟಿಯಾಗಿ. ಹೀಗೆ ಬೇರೆ ಬೇರೆ ನಾವು ಎಲ್ಲೆಲ್ಲ ಹೋಗ್ತೇವೆ ಅಲ್ಲೆಲ್ಲ ಇಂಥ ಸಂದೇಶವನ್ನು ಹರಡ್ತಾ ಹೋಗಬೇಕು. ಸೌಹಾರ್ದದ ಸಂದೇಶ ಎಲ್ಲೆಲ್ಲ ಇದೆಯೋ, ಹರಡ್ಲಿಕ್ಕೆ ಸಾಧ್ಯ ಇದೆಯೋ ಅಲ್ಲೆಲ್ಲ ಹರಡುವ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಮಾಡಿದಾಗ ಜನರಲ್ಲಿ ಒಂದು ರೀತಿಯ ಮೆದುತನ ಬರುತ್ತೆ, ಅಂತ ಮೃದುತ್ವ ಬರುತ್ತೆ. ಇದು ಬರಬೇಕು ಸಮಾಜದಲ್ಲಿ. ನಾನು ಒಂದು ರೀತಿಯ ವಿಚಾರಧಾರೆಯನ್ನು ಬಹಳ ಗಟ್ಟಿಯಾಗಿ ಇಟ್ಕೊಂಡಿದ್ದೇನೆ. ಆ ವಿಚಾರಧಾರೆ ಎಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ರೆ ಇನ್ನೊಬ್ಬರನ್ನು ದ್ವೇಷಿಸಬೇಕು ಅಂತ ನಾನು ತೀರ್ಮಾನಿಸಿಕೊಂಡಿದ್ದೇನೆ. ಆದರೆ ನೀವು ಬರ್ತೀರಿ ನನ್ನ ಹತ್ರ, ನೋಡಿ ನೀನು ಏನು ವಿಚಾರಧಾರೆಯನ್ನು ಇಟ್ಕೊಂಡಿದೆಯೋ ಸಂವಾದ ನಡೆಸುವಾಗ, ಅದು ಹಾಗೆ ಅಲ್ಲ. ನಾನು ಅಲ್ಲಿಗೆ ಹೋಗಿದ್ದೆ, ಅಲ್ಲಿಯ ವಿಚಾರಧಾರೆ ಅದು ತುಂಬ ಡಿಫ್ರೆಂಟ್ ವಿಚಾರಧಾರೆ. ನೀನು ಸ್ವಲ್ಪ ಅವರೊಂದು ಮಾತು ಕೇಳು, ಅವರ ವಿಚಾರಧಾರೆಯ ಪುಸ್ತಕಗಳನ್ನು ಓದು. ಹೀಗೆ ಹೇಳಿದ್ರೆ ಬಹುಶಃ ಆ ವ್ಯಕ್ತಿಯ ಮನಸ್ಸು ತೆರೆದುಕೊಳ್ಳಬಹುದು. ಈಗ ಆಗಬೇಕಾದಂಥ ವಿಚಾರಧಾರೆ ಅದು ವಾಟ್ಸಪ್ನಲ್ಲಾಗಿರ್ಬೋದು, ಫೇಸ್ಬುಕ್ನಲ್ಲಾಗಿರ್ಬೋದು, ಯಾವುದು ದ್ವೇಷದ ಸಿದ್ಧಾಂತ ಇದೆಯೋ ಅದನ್ನು ನಾವು ಫಾರ್ವರ್ಡ್ ಮಾಡಬಾರ್ದು, ಅದನ್ನು ಓದಿ ಇನ್ನೊಬ್ಬರಿಗೆ ಹೇಳಬಾರ್ದು, ಅದನ್ನು ಅಲ್ಲಿ ಡಿಲೀಟ್ ಮಾಡಬೇಕು. ಮತ್ತು ಒಳ್ಳೆಯ ಸಂದೇಶ ಯಾವುದಿದೆಯೋ ಅದನ್ನು ಫಾರ್ವರ್ಡ್ ಮಾಡಬೇಕು. ಹೀಗೆ ಮಾಡುವ ಮೂಲಕ ಒಂದು ಸಮಾಜವನ್ನು ಕಟ್ಟುವುದಕ್ಕೆ ಸಾಧ್ಯವೋ ಅನ್ನುವ ದಾರಿಯನ್ನು ಹುಡುಕಬೇಕು ಅಂತ ನಾನು ಭಾವಿಸ್ತೇನೆ. ಎಸ್, ಓಕೆ. ಉದಿಸ್ ಅವರು, ಈಗಾಗಲೇ ಹೇಳಿದಂತೆ ಯುವ ಪೀಳಿಗೆ ಮಾದಕ ವ್ಯಸನಗಳಿಂದ ಹಾಳಾಗ್ತಿದೆ ಅಂತ ಹೇಳ್ಬೋದು. ಇದರ ಕುರಿತಾಗಿ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳನ್ನು ನೀವು ಹಾಕೊಂಡಿದ್ದೀರಾ? ಅಂದರೆ ನಿಮ್ಮ ಈ ಒಂದು ವಸ್ತು ಪ್ರದರ್ಶನದಲ್ಲಾಗಿರ್ಬೋದು. ವಸ್ತು ಪ್ರದರ್ಶನದಲ್ಲಿ ನಾವು ಈ ಬಗ್ಗೆ ಒಂದು ಮಾಡೆಲ್ ಕೂಡ ಮಾಡಿದ್ದೇವೆ. ಅದಲ್ಲದೆ ನಮ್ಮ ಒಂದು ವಿದ್ಯಾರ್ಥಿ ಸಂಘಟನೆ ಇದೆ SIO, ಅದಕ್ಕಾಗಿ ಕಳೆದ ಬಾರಿ 15 ದಿನಗಳ ಒಂದು ಅಭಿಯಾನ ಮಾಡಿದೆ.
ಅಂದರೆ ವೆರಮ್ ಹೆಡ್ಡಿಂಗ್ ವೆರಮ ಹೆಡ್ಡಿಂಗ್ ಅಂತ ಒಂದು ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಅದರಿಂದ ನಾವು ಎತ್ತ ಹೋಗ್ತಿದ್ದೇವೆ ಎಂಬುದರ ಬಗ್ಗೆ ಒಂದು ಅದರಲ್ಲಿ ನಾವು ಮುಖ್ಯವಾಗಿ ನಾವು ಟಾರ್ಗೆಟ್ ಮಾಡಿದ್ದೆ ಮಾದಕ ದ್ರವ್ಯ ಡ್ರಗ್ ಅಡಿಕ್ಷನ್ ಬಗ್ಗೆ ಅದನ್ನು ಜನರಿಗೆ ವಿಶೇಷವಾಗಿ ವಿದ್ಯಾರ್ಥಿ ಯುವ ಜನರನ್ನು ತಲುಪುವಂಥ ಮತ್ತು ವಿಶೇಷವಾಗಿ ಇದರಿಂದಾಗಿ ಕುಟುಂಬಗಳು ನಾಶ ಆಗ್ತದೆ, ತಂದೆ ತಾಯಿಗಳು ಭವಿಷ್ಯದ ಬಗ್ಗೆ ಕಂಡಂಥ ಕನಸುಗಳು ನಾಶ ಆಗ್ತದೆ. ಅದರಿಂದ ಅದರ ಬಗ್ಗೆ ನಾವು ವಿಶೇಷವಾಗಿ ನಾವು ಅದರ ಬಗ್ಗೆ ನಾವು ಕಾರ್ಯಕ್ರಮಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಸೇರುವಲ್ಲಿ ಬೇರೆ ವಿದ್ಯಾರ್ಥಿ ಸಂಘಗಳನ್ನು ಸೇರಿಸಿ ನಾವು ಈ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದಕ್ಕೆ ನಮ್ಮ ಇಲ್ಲಿಯ ಶ್ರೇಷ್ಠ ಮನೋವೈದ್ಯರಾದಂಥ PU ಭಂಡಾರಿಯವರು ಕೂಡ ನಮಗೆ ಸಹಕರಿಸ್ತಾರೆ. ಇಂಥೆಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಅದಲ್ಲದೆ ಈಗ ನಾವು ಮಾಡುತ್ತಿರುವಂಥ ಎಕ್ಸಿಬಿಷನ್ ಇದೆ ಹ್ಯೂಮನ್ ವ್ಯಾಲ್ಯೂಸ್ 2018, ಇದರಲ್ಲಿಯೂ ಕೂಡ ಒಂದು ಮಾಡೆಲನ್ನು ನಾವು ಇಟ್ಟಿದ್ದೇವೆ. ಅದರಲ್ಲಿ ಯಾವ ರೀತಿಯಲ್ಲಿ ಮಾದಕ ದ್ರವ್ಯದ ವ್ಯಸನದಿಂದ ಓರ್ವ ವ್ಯಕ್ತಿಯ ಜೀವನ ನಾಶ ಆಗ್ತದೆ ಅಥವಾ ಸಮಾಜ ನಾಶ ಆಗ್ತದೆ ಎಂಬುದಾಗಿ ಪ್ರವಾದಿ ಮೊಹಮ್ಮದ್ ರವರು ಒಂದು ಕಡೆಯಲ್ಲಿ ಒಂದು ಹದೀಸ್ನಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ಅವರ ವಚನಗಳಲ್ಲಿ ಹೇಳಿದ್ದಾರೆ ಅಂತ ಹೇಳಿದರೆ, ಇದು ಶರಾಬು ಎಂಬುದು ಸರ್ವ ಕೆಡುಕಿನ ಜನನಿ ಎಂಬುದಾಗಿ ಹೇಳಿದ್ದಾರೆ. ನಾವು ಅದನ್ನು ಅಲ್ಲಿ ಪ್ರದರ್ಶಿಸಿದ್ದೇವೆ. ನೀವು ನೋಡ್ತೀರಿ, ಒಂದು ಶರಾಬಿನ ಬಗ್ಗೆ ನೋಡುವಾಗ ನಾವು ಸಮಾಜದಲ್ಲಿ ಅತ್ಯಾಚಾರದ ವಿರುದ್ಧ ಮಾತಾಡ್ತೇವೆ, ಕೊಲೆ ಮತ್ತು ಸುಲಿಗೆಯ ಬಗ್ಗೆ ವಿರುದ್ಧ ಮಾತಾಡ್ತೇವೆ, ಬೇರೆಲ್ಲ ಈ ಅಪರಾಧಗಳ ಬಗ್ಗೆ ಮಾತಾಡ್ತೇವೆ. ಏನಿದೆ ಅದು ಅದರ ಬಗ್ಗೆ ಅವರ ಕ್ರಮ ತೆಗೆದುಕೊಳ್ಳುವಂಥದ್ದು, ಪೀನಲ್ ಕೋಡ್ಗಳು, ಕೋರ್ಟು, ಶಿಕ್ಷೆ ಅದು ನಂತರ ಬರುವಂಥದ್ದು. ಆದರೆ ಅದಕ್ಕೆ ಕಾರಣವಾಗುವಂಥ ವಸ್ತುಗಳನ್ನು ನಾವು ತಡೆದಾಗ ಸಮಾಜವನ್ನು ನಾವು ದೂರ ಮಾಡಬಹುದು. ಅದರಲ್ಲಿ ನೋಡ್ಬೋದು, ಅಂದರೆ ಈಗ ಶರಾಬು ಕುಡಿತದಿಂದಾಗಿ ಅವನೇ ಎಂತ ಹೇಳಿ ಒಂದು ಸಾಮಾಜಿಕ ವ್ಯವಸ್ಥೆ ಹಾಳು ಮಾಡ್ತಾನೆ, ತನ್ನ ಕುಟುಂಬವನ್ನು ಹಾಳು ಮಾಡ್ತಾನೆ. ಆ ರೀತಿಯಲ್ಲಿ ಅತ್ಯಾಚಾರಗಳನ್ನು ಮಾಡುವಾಗ ಅದಕ್ಕೆ ಪ್ರೇರಕ ಶಕ್ತಿಯಾಗಿ ಅವನು ಉಪಯೋಗಿಸುವುದು ಮಾದಕ ಪೇಯಗಳನ್ನು. ಕೊಲೆ ಮಾಡುವಾಗಲೂ ಅವನು ಇದೆಲ್ಲ ನಾವು ಇದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಇದನ್ನು ಅಂಕಿಅಂಶಗಳು ನಮ್ಮ ಕ್ರೈಮ್ ರೆಕಾರ್ಡ್ನಲ್ಲಿ ತೆಗೆದು ನೋಡಿದರೆ ಇದೆಲ್ಲ ನಮಗೆ ಗೊತ್ತಾಗ್ತದೆ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಇದರಲ್ಲಿ ಸಾವು ನೋವಿಗೆ ಕಾಡುವಾಗುವಂಥ ದೊಡ್ಡ ಇದು ಅಂದರೆ ರೋಡ್ ಆಕ್ಸಿಡೆಂಟ್ಗಳು. ಈ ರೋಡ್ ಆಕ್ಸಿಡೆಂಟ್ಗಳಿಗೆ ಮುಖ್ಯ ಕಾರಣ ಡ್ರಿಂಕ್ ಆ್ಯಂಡ್ ಡ್ರೈವ್, ನಾವು ಕುಡಿದು ವಾಹನ ಚಾಲನೆ ಮಾಡುವಂಥದ್ದು. ಅದಲ್ಲದೆ ದೊಡ್ಡ ದೊಡ್ಡ ಘಾತಕ ಕಾಯಿಲೆಗಳು ಇದರಿಂದ. ನಾವೀಗ KMCಯಲ್ಲಿ ನಾವು ಈ ಶಿರಡಿ ಸಾಯಿಬಾಬಾ ಬ್ಲಾಕನ್ನು ನೋಡಿದರೆ ಅದರಲ್ಲಿ ತುಂಬ ಕಾಯಿಲೆಗಳು, ಅರ್ಬುದದಂಥ ಕಾಯಿಲೆಗಳು ಇದ್ದವರಿದ್ದಾರೆ. ಅದರಲ್ಲಿ ಅನೇಕ ಬೇರೆ ಕಾರಣಗಳಿರ್ಬೋದು, ಹೆಚ್ಚಿನ ಕಾರಣಗಳು ಶರಾಬು ಮತ್ತು ಮಾದಕ ದ್ರವ್ಯದ ಕಾರಣಗಳು ಆಗಿದೆ. ಇದು ಈ ರೀತಿಯ ಒಂದು ವಾತಾವರಣವನ್ನು ಕೆಡಿಸುವಂಥದ್ದು, ತನ್ನ ಸ್ವತಃ ದೇಹವನ್ನು ಟೊಳ್ಳು ಮಾಡುವಂಥದ್ದು, ತನ್ನ ಕುಟುಂಬವನ್ನು ಟೊಳ್ಳು ಮಾಡುವಂಥದ್ದು, ಸಮಾಜವನ್ನು ಟೊಳ್ಳು ಮಾಡುವಂತಹ ಏನೇದು ಅದು ಪ್ರೇರಕ ಶಕ್ತಿಯಾಗಿ ಮಾಡುವಂಥ ಈ ಮಾದಕ ಪೇಯಗಳು. ಅದಕ್ಕಿಂತ ಖತರ್ನಾಗಿರುವಂಥ ಚರಸ್ ಗಾಂಜಾಗಳು ಇವೆ. ಅದಲ್ಲದೆ ಇಂತಹ ಇದನ್ನು ನಾವು ತಡೆಯಬೇಕೆಂಬ ಉದ್ದೇಶದಿಂದ ಅಲ್ಲಿ ನಾವು ಈ ಬಗ್ಗೆ ಒಂದು ಎಕ್ಸ್ಪೋದಲ್ಲಿ ಒಂದು ಮಾಡೆಲನ್ನು ಇಟ್ಟು ಜನರಿಗೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಅಲ್ಲಿ ಮಾಡಿದ್ದೇವೆ. ಅದೇ ಅದರ ದುರದೃಷ್ಟಕರ ಏನಂದರೆ, ಈಗ ಸಮಾಜದಲ್ಲಿ ಅಂದರೆ ಸರ್ಕಾರಕ್ಕೆ ಅದು ಮಾದಕ ದ್ರವ್ಯದಿಂದನೇ ಅಪಕಾರಿಗೆ ಹೆಚ್ಚು ಹಣ ಬರ್ತದೆ. ಆದ ಕಾರಣ ಸರ್ಕಾರಗಳು ಅದರ ಬಗ್ಗೆ ಮಾತಾಡೋದಿಲ್ಲ. ಇದು ಒಂದು ಅಂತ ಹೇಳಿದ್ರೆ ಇದೊಂದು ಮಿಥ್ಯೆ. ಇವರಿಗೆ ಹೇಳಿದ್ರಲ್ಲ, ಅದು ಸರ್ಕಾರ ಹೀಗೆ ಭಾವಿಸ್ತದೆ ಅಂತ ಹೇಳಿದ್ರೆ ನನಗೆ ಹೌದು, ನೋಡಲಿಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹಣ ಬರ್ತದೆ, ಅದರಿಂದ ನಾವು ಏನಾದ್ರು ಅಕ್ಷರದಾಸೋಹ ನಡೆಸ್ಬೋದು, ಅದು ನಡೆಸ್ಬೋದು, ಇದು ನಡೆಸ್ಬೋದು, ಏನೇನೋ ನಡೆಸ್ತೇವೆ ಅಂತೆ. ಆದರೆ ಅದರಿಂದ ದುಷ್ಪರಿಣಾಮದಿಂದ ನೀವು ಸರ್ಕಾರ ವಿನಿಯೋಗಿಸುವಂತಹ ಧನ ಉಂಟಲ್ಲ, ಅದು ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚಾಗಿರುತ್ತದೆ. ಇದನ್ನು ನಾವು ಮನಗಾಣಬೇಕು. ಯಾಕಂತ ಹೇಳಿದ್ರೆ ಓರ್ವ ದುಡಿಯುವಂತಹ ವ್ಯಕ್ತಿ ಅವನು ಶರಾಬು ಅಥವಾ ನಶೆಯಿಂದ ಇದಾಗಿದ್ದರೆ ಅವನು ದುಡಿದು ಇದಕ್ಕೆ ಇದು ನಮ್ಮ ಎಂತ ಹೇಳಿದೆ GDP ಏನಾಗಲಿ, ನಮ್ಮ ಇದನ್ನು ಗ್ರೋತ್ಗೆ, ನಮ್ಮ ಎಕನಾಮಿಕಲ್ ಗ್ರೋತ್ಗೆ ನಾವು ಕಾರಣ ಆಗ್ತಾನೆ, ಆರ್ಥಿಕ ಸುಸ್ಥಿತಿಗೆ ಅದು ಟೊಳ್ಳಾಗ್ತದೆ. ಅದರಲ್ಲಿ ಒಂದು ಕಡೆಯಲ್ಲಿ ಮನೆಯ ವಾತಾವರಣವು ಆರ್ಥಿಕ ವ್ಯವಸ್ಥೆಗೆ ಇದು ಕೊಡ್ತದೆ. ಅದೇ ಸಂದರ್ಭದಲ್ಲಿ ಸರ್ಕಾರ ಏನೇನೋ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಬಿಮಾ, ಆಮೇಲೆ ವಾಜಪೇಯಿ ಆರೋಗ್ಯಶ್ರೀ, ಆಮೇಲೆ ಆರೋಗ್ಯ ಕರ್ನಾಟಕ, ಇಂತೆಲ್ಲ ಕಾರ್ಯಕ್ರಮಗಳು ಇದಕ್ಕೆ ಕೋಟಿಗಟ್ಟಲೆ ರೂಪಾಯಿಗಳನ್ನು ವಿನಿಯೋಗಿಸ್ತದೆ. ಇದಕ್ಕೆ ಹೆಚ್ಚಿನ ಕಾರಣ ಈ ಕಾಯಿಲೆಗಳ ಇದಕ್ಕೂ ಕೂಡ ಇದಾಗ್ತದೆ. ಅದು ಅಲ್ಲದೆ ಇನ್ಶೂರೆನ್ಸ್ ಕಂಪನಿಗಳಿಗೂ ಏನಾದರೂ ಇದರಿಂದ ಹಣಗಳು ಹೋಗಬೇಕಾದ್ರೆ ಕೂಡ ಇದು ಆಕ್ಸಿಡೆಂಟ್ಗೆ ಇದರಲ್ಲೆಲ್ಲ ಅದೆಲ್ಲ ಒಟ್ಟು ಕ್ಯಾಲ್ಕುಲೇಷನ್ ಹಾಕಿದರೆ ಅವರಿಗೆ ಸಿಗುವಂಥ ಹಣದ ಎಷ್ಟೋ ಪಟ್ಟು ಜಾಸ್ತಿ ಅಲ್ಲಿ ವಿನಿಯೋಗ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ವೇಳೆ ಇಂಥ ಮಾತುಗಳು ಬರ್ತದೆ ಅಂತ ಹೇಳಿದ್ರೆ ನಾವು ಅದನ್ನು ನಿಷೇಧ ಅಥವಾ ಅದನ್ನು ತಡೆದಿರಿಸಿದ್ರೆ ಅದು ಕಳ್ಳ ಸಾಗಾಣಿಕೆ ಅಥವಾ ಬೇರೆ ಮಾರ್ಗದಿಂದ ಅದು ಬರ್ತದೆ ಎಂಬುದಾಗಿ ಅದರ ಪ್ರಮಾಣ ಕಡಿಮೆ ಆಗ್ತದೆ, ತುಂಬ ಕಡಿಮೆ ಆಗ್ತದೆ. ಅದು ಒಂದು ವೇಳೆ ಅಂಥ ಅನೈತಿಕ ವ್ಯವಹಾರದಿಂದ ನಾವು ದುಡ್ಡು ಮಾಡಬೇಕಂದ್ರೆ ಬೇರೆಲ್ಲ ಅನೇಕ ನಿಷೇಧಗಳನ್ನು ನಾವು ತೆರವು ಮಾಡಬೇಕಾಗ್ತದೆ. ಹೌದು. ಎಸ್, ಕಡೆಯದಾಗಿ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ನಾವು ಬಂದಿದ್ದೇವೆ. ಕುಕ್ಕಿಲ್ ಅವರೇ, ನಿಮ್ಮ ಈ ಸಂಘಟನೆ ವತಿಯಿಂದ ಸಮಾಜಕ್ಕೆ ಏನಾದರೂ ಒಂದು ಹೇಳಬೇಕಂತಿದ್ರೆ ಈ ಸಂದರ್ಭದಲ್ಲಿ ನೀವು ಹೇಳ್ಬೋದು.
ಮುಂದಿನ ನಿಮ್ಮ ಕಾರ್ಯಕ್ರಮಗಳಾಗಿರ್ಬೋದು? ಪ್ರವಾದಿ ಮುಹಮ್ಮದರ ಹುಟ್ಟಿನ ಹಿನ್ನೆಲೆಯಲ್ಲಿ ಕೈಗೊಂಡಿರುವ ಈ 1 ತಿಂಗಳ ಪ್ರದರ್ಶನ ಬಹುಶಃ ಈ ಸಮಾಜಕ್ಕೆ ಒಳ್ಳೆಯದು ಆಗುತ್ತೆ ಮತ್ತು ಈ ಸಮಾಜಕ್ಕೆ ಒಂದೊಳ್ಳೆಯ ಸಂದೇಶವನ್ನು ಕೊಡುತ್ತೆ ಅಂತ ನಿಮಗೆಲ್ಲ ಅನಿಸಿದರೆ ದಯವಿಟ್ಟು ಇಂತಹ ಕಾರ್ಯಕ್ರಮವನ್ನು ನೀವು ಕೂಡ ನಿಮ್ಮ ಏರಿಯಾಗಳಲ್ಲಿ ಹಮ್ಮಿಕೊಳ್ಬೇಕು. ಪ್ರವಾದಿ ಮುಹಮ್ಮದರ ಮುಂದಿನ ತಿಂಗಳಲ್ಲಿ ಅಥವಾ ಮುಂದಿನ ಇನ್ನೊಂದು ನಿಮಗೆ ಅವಕಾಶ ಸಿಕ್ಕಾಗ ನೀವು ನಿಮ್ಮ ಏರಿಯಾದಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ. ಮುಸ್ಲಿಮರು ಮತ್ತು ಹಿಂದೂಗಳು ಜೊತೆಯಾಗಿ ಹಮ್ಮಿಕೊಳ್ಳಿ ಮತ್ತು ಜನರನ್ನು ಆ ಕಡೆಗೆ ಆಕರ್ಷಿಸುವಂಥ ವಿವಿಧ ಮಾಧ್ಯಮಗಳನ್ನು ಬಳಸಿಕೊಂಡು ಸಂದೇಶವನ್ನು ಕೊಡುವ ಕೆಲಸ ಮಾಡಿ. ಯಾಕೆಂತ ಹೇಳಿದರೆ ಸಮಾಜಕ್ಕೆ ಇವತ್ತು ಇಂಥ ಸಂದೇಶಗಳ ಅಗತ್ಯ ಇದೆ. ತಮ್ಮ ಧರ್ಮಗಳ ವಿಚಾರಧಾರೆಯನ್ನು ಹೇಳಿ ಜನರನ್ನು ಸರಿದಾರಿಗೆ ತರಬೇಕಾದಂಥ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ನಾನು ಹೇಳೋದಿಷ್ಟೇ, ಇಂಥ ಕಾರ್ಯಕ್ರಮಗಳು ಹೆಚ್ಚೆಚ್ಚು ನಡೆಯಲಿ, ಜನರ ಬಳಿಗೆ ಹೆಚ್ಚೆಚ್ಚು ಇಂಥ ಸಂದೇಶಗಳು ಹರಡಲಿ ಮತ್ತು ಯಾವುದು ವಿಭಜನೆಯ ಸಿದ್ಧಾಂತ ಇದೆಯೋ ಅವು ಒಡೆದು ಹೋಗಲಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಮತ್ತು ಪ್ರಾರ್ಥಿಸ್ತಾ ಇದ್ದೇನೆ. ಶೋಯಿಬ್ ಅವರೇ, ಕಡೆದಾಗಿ ಒಂದು ಮಾತಲ್ಲಿ ಹೇಳೋದಾದರೆ, ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ನಮಗೆ ಒಂದು ಈಗ ಹುಮ್ಮಸ್ಸು ಸಿಕ್ಕಿದೆ. ಯಾಕಂದರೆ ಜನರಲ್ಲಿ ಇನ್ನೂ ಪ್ರೀತಿ, ವಿಶ್ವಾಸ, ಸೌಹಾರ್ದಮಯ ವಾತಾವರಣ ಬೇಕು ಅಂತ ಒಂದು ವಾತಾವರಣ ಈ ಸಮಾಜದಲ್ಲಿ ಇನ್ನೂ ಇದೆ. ಸೊ ಹೀಗಾಗಿ ನಮಗೆ ಈ ಕಾರ್ಯಕ್ರಮದಿಂದ ಅದು ನಮಗೆ ಇನ್ನೂ ಹೆಚ್ಚು ಹುಮ್ಮಸ್ಸಾಗಿದೆ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ. ಮುಂದಿನ ದಿನಗಳಲ್ಲಿ ಒಂದು ಪ್ರೇರಕ ಶಕ್ತಿ ಆಗ್ಬೋದು ಈ ಒಂದು ಅಭಿಯಾನ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಮಾನವೀಯ ಮೌಲ್ಯಗಳು ಎಂದ ಕೂಡಲೇ ನಮ್ಮ ದೃಷ್ಟಿಯಲ್ಲಿ ಬೇಗ ಬರುವುದು ಅಂತ ಹೇಳಿದರೆ ಯಾರೋ ಒಬ್ಬ ಬಡವನಿಗೆ ಸ್ವಲ್ಪ ಒಂದು ಹೊತ್ತಿನ ಆಹಾರ ಕೊಡೋದು ಅಥವಾ ಅವನಿಗೆ ಏನಾದರೂ ಸ್ವಲ್ಪ ಮೆಡಿಕಲ್ ಏಡ್ ಕೊಡೋದು ಇದು ಅಂತ. ಮಾನವೀಯ ಮೌಲ್ಯಗಳು ಒಂದು ಕಾಂಪ್ರಹೆನ್ಸಿವ್ ವಿಚಾರ, ಅದೊಂದು ಸಮಗ್ರ ವಿಚಾರ, ಅದೊಂದು ಸೀಮಿತ ವಿಚಾರ ಅಲ್ಲ. ಅದು ಪ್ರವಾದಿ ಮೊಹಮ್ಮದ್ ಮುಸ್ತಫಾದಲ್ಲೂ ಅದನ್ನೇ ಪ್ರತಿಪಾದಿಸಿದ್ದು. ಈ ಮಾನವೀಯ ಮೌಲ್ಯಗಳು ಕೇವಲ ಕೆಲವು ಸೀಮಿತ ಉದ್ದೇಶಗಳಿಗಾಗಿ ಮಾನವೀಯ ಮೌಲ್ಯಗಳು ಇರಬಾರ್ದು. ಎಲ್ಲ ರಂಗಗಳಲ್ಲೂ ಮಾನವೀಯ ಮೌಲ್ಯಗಳು ಇರಬೇಕು ಎಂಬುದಾಗಿ. ಅದು ಒಬ್ಬ ಬಡವನಿಗೆ ಆಹಾರ ಕೊಡೋದ್ರಲ್ಲೇ ಮಾನವೀಯ ಮೌಲ್ಯ ಇರಬೇಕು. ಇಲ್ಲಿ ಆರ್ಥಿಕ ರಂಗದಲ್ಲಿ ಬಡ್ಡಿ ಸುಲಿಗೆ ಮೂಲಕ ಜನರನ್ನು ವಂಚಿಸುವಂಥ ಇದರಲ್ಲಿ ಕೂಡ ಮಾನವ ಮೌಲ್ಯ, ಜನರ ನಮ್ಮ ಆರ್ಥಿಕ ದುಸ್ಥಿತಿಗೆ ಹೋಗುವಂತಹ ಆರ್ಥಿಕ ವ್ಯವಸ್ಥೆ ಕೂಡ ಇದು ಮಾನವೀಯ ಮೌಲ್ಯದ ಆಧಾರದಲ್ಲಿ ರೂಪಿತವಾಗಬೇಕು. ಅದನ್ನು ನಷ್ಟ ಮಾಡುವಂಥದ್ದಾಗಬಾರ್ದು. ಅದೇ ರೀತಿಯಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಕೂಡ ಅಲ್ಲಿ ಕೂಡ ಮಾನವೀಯ ಮೌಲ್ಯಗಳಿರಬೇಕು. ಮತ್ತು ಎಲ್ಲಕ್ಕಿಂತ ದೊಡ್ಡದಾಗಿ ನಮ್ಮನ್ನು ಆಳುವ ವರ್ಗ ಏನಿದೆ ಅವರಲ್ಲಿಯೂ ಕೂಡ ರಾಜಕೀಯ ರಂಗದಲ್ಲಿಯೂ ಕೂಡ ಮಾನವೀಯ ಮೌಲ್ಯಗಳಿರಬೇಕು. ಮೌಲ್ಯಗಳ ಆಧಾರಿತ ವ್ಯಕ್ತಿಗಳನ್ನು ನಾವು ಚುನಾಯಿಸುವ ಮೂಲಕ ನಮ್ಮ ಪಾರ್ಲಿಮೆಂಟ್ಗಳು, ಅಸೆಂಬ್ಲಿಗಳಲ್ಲಿಯೂ ಮನುಷ್ಯ ಪ್ರೇಮಿ ಸಿದ್ಧಾಂತಗಳು ಅಥವಾ ನೀತಿಗಳು ರೂಪಣೆಗೊಳ್ಳಬೇಕು. ಇದಂತೆ ಸಮಗ್ರವಾದ ಮಾನವೀಯ ಇದನ್ನು ನಾವು ಯೋಚಿಸಬೇಕೇ ವಿನಃ ಅದು ಸೀಮಿತವಾದ ಅದನ್ನು ತುಂಡು ಮಾಡಿ ಹೇಳುವಂತಹ ಮಾನವೀಯ ಮೌಲ್ಯ ನಮ್ದು ಆಗಿರಬಾರ್ದು. ಎಲ್ಲ ವಿಭಾಗಗಳಿಗೂ ಕೂಡ ಮಾನವೀಯ ಮೌಲ್ಯಗಳ ಪ್ರತಿಫಲನ ಆಗಬೇಕು. ಆಗ ಮಾತ್ರ ಈ ಸಮಾಜ ಒಂದು ಉತ್ತಮ ಸಮೃದ್ಧ ಸಮಾಜ ಆಗಲಿಕ್ಕೆ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಎಸ್, ಧನ್ಯವಾದ ನಿಮ್ಮೆಲ್ಲ ಅಭಿಪ್ರಾಯಕ್ಕಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗಿ. ನಿಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮುಂಬರುವ ದಿನಗಳಲ್ಲಿ ಇನ್ನೂ ಜನರ ಶ್ಲಾಘನೆಗೆ ಪಾತ್ರವಾಗಲಿ ಅಂತ ಹೇಳ್ಕೊಳ್ತೇವೆ. ಧನ್ಯವಾದ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರವಾದಿ ಮೊಹಮ್ಮದ್ ರವರ ಸಂದೇಶವನ್ನು ಸಾರುವಂತಹ ಪುಸ್ತಕ ಮಾರಾಟ ಮತ್ತು ವಸ್ತು ಪ್ರದರ್ಶನ ಜಮಿಯಾ ಮಸೀದಿ ಉಡುಪಿ ಬಳಿ ನಡೀತಾ ಇದೆ. ಇದಕ್ಕೆ ನೀವು ನಿಮ್ಮ ಕುಟುಂಬದವರು ಕೂಡ ಸೇರಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಹೇಳ್ತಾ ಇಂದಿನ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.